ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಸಾರ್ವಜನಿಕ ರಂಗದಲ್ಲಿರುವ ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಾವಲಕ ಒತ್ತಾಯಿಸಾದು ಖಾಸಗಿ ಆಸ್ಪತ್ರೆಯನ್ನು ನಿಯಂತ್ರಿಸಾಯರೆ ಜಿಲ್ಲಗೊಂಜಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಗಾದು ಬೊಕ್ಕ ಕೊರೋನಾ ಪುದರಡು ಆಸ್ಪತ್ರೆಲೆದ ಲೂಟಿಕೋರ ನೀತಿನ ಖಂಡಿಸಾದು ಅಂಚನೆ ಮಾತ್ರೆಗಳ ಒಂಜೇ ಗುಣಮಟ್ಟದ ಉಚಿತ ಚಿಕಿತ್ಸೆಗಾದು ಒತ್ತಾಯಿಸಾದು ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ವತಿರ್ದು ಕೋಣಾಜೆ ಗ್ರಾಮ ಚಾವಡಿ ಜಂಕ್ಷನ್ ಪ್ರತಿಭಟನಾ ಸಭೆ ಸೋಮವಾರ ಬೈಯರ್ ನಡೆತಂಡು. ಸಾರ್ವಜನಿಕ ರಂಗದಲ್ಲಿರುವ ಒದಗಿಸಬೇಕು ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಯುವಜನ ಶಕ್ತಿ ಜಿಂದಾಬಾದ್. ವೈದ್ಯರ ಸಿಬ್ಬಂದಿ ಔಷಧಿ ಇಲ್ಲದೆ ನರಳುವ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ಸೌಕರ್ಯ ಕೊಟ್ಟು ಉತ್ತಮವಾದ ಚಿಕಿತ್ಸೆ ಒದಗಿಸಲು ಆಸ್ಪತ್ರೆಗಳ ಬಲಪಡಿಸಿ ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಕೊರೋನಾ ರೋಗಕ್ಕೆ ಚಿಕಿತ್ಸೆ ಕೊಡುವ ಖಾಸಗಿ ರಂಗದ ಆಸ್ಪತ್ರೆಗಳು ಬೇಕಾದಷ್ಟು ಶುಲ್ಕವ ಪಡೆಯುವ ಲೂಟಿ ಮಾಡುವ ದ್ರೋಹಿಗಳನ್ನು ಜೈಲಿಗೆ ತಳ್ಳಿ ರೋಗಿಗಳನ್ನು ರಕ್ಷಿಸಿ ಖಾಸಗಿ ರಂಗದ ಆಸ್ಪತ್ರೆಗಳು ಯಂತ್ರ ಮಾಡಲು ಅಸಾಧ್ಯವೇಕೆ? ಉತ್ತರ ಹೇಳಿ ನಳಿನ್ ಕಟೀಲ್, ಉತ್ತರ ಹೇಳಿ ಯಡಿಯೂರಪ್ಪ, ಉತ್ತರ ಹೇಳಿ ಕೋಟಾ ಶ್ರೀನಿವಾಸ್, ಉತ್ತರ ಹೇಳಿ ಮಂತ್ರಿಗಳೇ. ಓ ಮಿಸ್ಟರ್ ಅಲ್ಲೋ ಮಿಸ್ಟರ್ ನರೇಂದ್ರ ಮೋದಿ, ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದು ರಾಮ ರಾಜ್ಯ, ಮಾಡಿದ್ದು ರಾವಣ ರಾಜ್ಯ. ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಮುಖ್ಯಮಂತ್ರಿಗೆ ಕೊರೋನಾ ಬಂದರೆ, ಗೃಹ ಮಂತ್ರಿಗಳಿಗೆ ಕೊರೋನಾ ಬಂದರೆ, ಮಂತ್ರಿವರ್ಗಕ್ಕೆ ಕೊರೋನಾ ಬಂದರೆ ಚಿಕಿತ್ಸೆ ಪಡೆಯಲು ಬೇಕೇ ಬೇಕು. ಖಾಸಗಿ ರಂಗದ ಆಸ್ಪತ್ರೆ, ಮಲ್ಟಿ ಸ್ಪೆಷಲ್ ಆಸ್ಪತ್ರೆ, ಜನಸಾಮಾನ್ಯರಿಗೆ ಕೊರೋನಾ ಬಂದರೆ ಅವರಿಗೆ ಇರುವ ಆಸ್ಪತ್ರೆ, ಸರ್ಕಾರಿ ರಂಗದ ಆಸ್ಪತ್ರೆ, ಸೌಕರ್ಯಗಳಿಲ್ಲದ ಆಸ್ಪತ್ರೆ, ಅನಿಷ್ಟ ಪದ್ಧತಿ ನಿಲ್ಲಲೇಬೇಕು. ಉತ್ತಮ ಚಿಕಿತ್ಸೆ ಕೊಡಲೇಬೇಕು. ಸರ್ಕಾರಿ ಆಸ್ಪತ್ರೆ ಗೆಲ್ಲಲೇಬೇಕು. ಬೇಕೇ ಬೇಕು. ಸರ್ಕಾರಿ ರಂಗದ ಮೆಡಿಕಲ್ ಕಾಲೇಜ್ ಪ್ರತಿ ಜಿಲ್ಲೆಯಲ್ಲಿ ಸ್ಥಾಪನೆಗಾಗಿ ಎಲ್ಲ ಜನರಿಗೆ ಉತ್ತಮ ಚಿಕಿತ್ಸೆ ಒದಗಿಸಿಕೊಡಲು ಬೇಕಾಗಿ ಡಿವೈಎಫ್ಐ ಹೋರಾಟ, ಯುವಜನ ವರ್ಗದ ಹೋರಾಟ. ಇನ್ಕಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಡಿವೈಎಫ್ಐ ಮಾಜಿ ರಾಜ್ಯಾಧ್ಯಕ್ಷರು ಕಾರ್ಮಿಕ ಮುಖಂಡರು ಶ್ರೀ ಸುನಿಲ್ ಕುಮಾರ್ ಬಜಾಲ್ ಪಾದರಂದು ಖಾಸಗಿ ಆಸ್ಪತ್ರೆದಕ್ಲು ಕೊರೋನಾ ಪುದರಡು ಕಾಸ್ ಲೂಟುದು ಜನಕುಲಿನ ಜೀವಡು ಗೊಬ್ಬೊಂದುಲ್ಲೇರು ಅಂಚಾದು ಸರ್ಕಾರಿ ಆಸ್ಪತ್ರೆಯನ್ನು ಒರಿಪಾವನ ನಮ್ಮ ಕರ್ತವ್ಯ ಆದುಂಡು ಪಂಡ ತೆರಿಪಾಯರು. ಕೊರೋನಾ ಟೆಸ್ಟ್ ಮಲ್ಪೇರೆ ನೆಗೆಟಿವ್ ಬತ್ತದೊಪ್ಪುಂಡು ಆಂಡ ಅಕ್ಲೆಗೆ ಟ್ರೀಟ್ಮೆಂಟ್
ಯಾವಂದ ಅಲ್ಪ ಸೈಪೇರಿ ಸೈತಿನ ಬೇರೆಕ ಪುನಃ ಟೆಸ್ಟ್ ಮಾಡ್ಪೇರಿ ಅಪ್ಪಗ ಪಾಸಿಟಿವ್ಗೆ ಅದೇ ಬಿಟ್ಟು ಪುನಃ ನೆಗೆಟಿವ್ ಇತ್ತಿನ ಪುನಃ ಟೆಸ್ಟ್ ಮಲ್ಪುನಗ ಪಾಸಿಟಿವ್ ಮಲ್ತದೆ ಇನ್ನು ಸೈತಿ ಬೊಕ್ಕರ ನೆಮ್ಮದಿ ಉಂಡ ಆ ಪುನಃ ಕೊರಂದಿಲಕ ಮಲ್ಪೇರಿ ಅಕ್ಲೆಗೆ ಬೋರ್ಡ್ ಆಪಿನಕುಲ ಸೈತಂಡ ಕೊರೋನಾ ಪಾಸಿಟಿವ್ ಇತ್ತಿನಲ್ಲ ನೆಗೆಟಿವ್ ಆಪುಂಡು ಅಂಡ ಸಾಮಾನ್ಯ ಜನಕ್ಕಲ್ನ ಇನ್ನು ಪುನಃ ಸಮೇತ ಕೊರಂದೆ ಎಂಚಿನ ಮಾತವಂತರ ಅಂಡೆ ಏರೇರ್ನ ಪುನಃ ಏರೇರೇ ಕೊರಿಯರು ಮುರಣಿ ವೆಲ್ಲ ಕಡೆ ಪುನಃ ಕೊರಿಯರೆ ಪುನಃ ಕೊಂದು ಇಲ್ಲದಕ್ಕಲು ఆయన పొత్తదే పిర బన్నగా పిర వెన్నక ఆసుపత్రి అంటే ఫోను నికుల్ దానే పునకొనార బైజారుంది అకులు కొట్టిన పుననే కంతదే పొత్తదాతిని ఒక్కవన్ పేరు పిరోంజి పున పండ ಎಂದು ಕೊಡ್ತಿನ పొత్తದಾತನತೆ ಏರೇರ್ನ ಪುನನ ಕೊಡ್ತೀನಿ ಐದು ಬಕ್ಕ ಮುರಣ ಕುಂದಾಪುರಡೆ ಪುನಃ ಅದಲು ಬದಲಾಂಡೆ ಏತ್ ಅವಾಂತರ ನಡತನೆ ಇಂಚಿನ ಅನ್ಯಾಯಲು ಖಾಸಗಿ ಆಸ್ಪತ್ರೆ ಮಲ್ಲ ರೀತಿಯೇ ಲೂಟುನೆ ನಮ್ಮ ತೂವೊಂದುಲ್ಲ ಬಂದುಲೆ ತುಲೆ ಕೋಡೆ ನಮ್ಮ ಸಂಸದರಿಗೆ ಕೊರೋನಾ ಬರ್ತದೆ ಮುಖ ಸುರುಕು ದಾನೆ ಮತ್ತರೆ ಹಿಂದೂ ನಾವೆಲ್ಲ ಒಂದು ಬನ್ಪೇರಿ ಹಿಂದುಲ್ನ ಪುನನೆ ಹಿಂದೂ ರುದ್ರಮೂಮೆಡೆ ಪೊತ್ತಾರ ಬುಡ್ತಿದ್ದಾರೆ ಅಕ್ಕೇರಿಗೆ ಇನ್ನು ಹೆಚ್ಚಂಚಿನ ಮಾತು ಆಯ್ನ ತೂಯಾರೆ MLAಗೆ ಬರ್ತಂಡೆ MP ಗಳ ಬರ್ತಂಡೆ ಕೋಡೆ ಮುಕುಲೋಲು ಇರುತ್ತೆ ನಿಕುಲು ಓಲನ್ನ ವೆಲ್ಲಕಡುಲ್ಲ ನಾಡ್ಲೆ ವೆಲ್ಲಕಡಿಜ್ಜರಾರು ಆರ್ಬೋದು ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀವಿ MP ನಗಳು ಮಿನಿಸ್ಟರ್ ನಗಳು MLA ನಕ್ಲೆ ಕೊರೋನಾ ಬತ್ತಿಂದ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬೇರೆ ಬಡವೇರು ಮಾತ್ರ ವೆಲ್ಲಕ್ ಆಸ್ಪತ್ರೆ ಮೂಡು ವೆಲ್ಲಕ್ ಆಸ್ಪತ್ರೆ ಕೊರೋನಾ ಬತ್ತಿಂದ ಅಡೆ ಕೈತಡೆ ಬರ್ರೆ ನರಮನಿಜ್ಜಿ ಕೈತಡೆ ಬರ್ಬುಜರೆ ಓಕೆ ಇಂಜಿನಿಯರ್ ಇಂದು ಒಂಜಿ ಮೇಟ್ ಕೊರೋನಾದ ಪುದರಡೆ ಇನ್ನು ಪ್ರೈವೇಟ್ ಹಾಸ್ಪಿಟಲ್ ಲೂಟೊಂದಿತ್ತಂಡ ಸರ್ಕಾರಿ ಆಸ್ಪತ್ರೆ ಕಥಕೆನ್ಲೆ ಸರ್ಕಾರಿ ಆಸ್ಪತ್ರೆ ವಾಸವಲತ್ತು ಹೆಜ್ಜಾಂದಿಲಕ ಮಂತ ಮಾಡ್ದೇರಿ ಇನ್ನು ವೆನ್ಲಕ್ ಆಸ್ಪತ್ರೆ ನಮಕೊಂಜಿತ್ತಡೆ ಬಡವೇರ್ನ ಆಸ್ಪತ್ರೆ ಈ ಕುಡ್ಲದ ಸುತ್ತಮುತ್ತಲ ಜಿಲ್ಲೆದಕ್ಕಲು ವೆನ್ಲಕ್ಗೆ ಬರೊಂದಿತ್ತೇರಿ ನಮಲ ಬರೊಂದಿತ್ತ ವೆನ್ಲಕ್ ನಮ್ಮ ಆಸ್ಪತ್ರೆ ಬಡವೇರ್ನ ಆಸ್ಪತ್ರೆ ಅಂದು ಆಂಡ ವೆನ್ಲಕ್ನೇ KMCದಾಗೆ ಕೈಯಾರೆ ಕೊರಿಯರಿ ಪುದರ್ ಮಾತ್ರ ಸರ್ಕಾರಿ ವೆನ್ಲಕ್ ಆಸ್ಪತ್ರೆ KMCದಾನ ಜೋಕ್ಲೆಗೆ ಕಲ್ಪರೆ ಅವಧಿ ಪ್ರಯೋಗಶಾಲೆ ಅಕ್ಲೆಗೆ ತಿಗಿಪೆರಂಚ ಅಕ್ಲೆಗೆ ಟೆಸ್ಟ್ ಮಲ್ಪರಂಚ KMCದಾಗ ಕೊಡ್ತೇವೆ ಅವಾಗ ನಮ್ಮ ಕರಿನ ಹಲವಾರು ವರ್ಷ ಪಂತ ಎಂಗ್ಲೆ ಒಂದು ಮೆಡಿಕಲ್ ಕಾಲೇಜ್ ಬೋರ್ಡು ಇನ್ನು ನಮ್ಮ ಜಿಲ್ಲೆ ತುಲೆ ಮಲ ಕಾಸ್ತಾಗೆ ಜತ್ತು ಕೊಡ್ತಾರೆ ಪರ್ಮಿಷನ್ ಮೆಡಿಕಲ್ ಕಾಲೇಜ್ ಮಲ್ಪುಲ ಏರೇ ಕೊಡ್ತೇರೆ ನಿಗಲ್ ತುಲೆ ಏತ್ ಮಾತ ಮಲ ಕಾಲೇಜ್ ಉಂಡು ಅಕುಲು ಕಾಲೇಜ್ ಕಟ್ಟಗ ಬಂತಿಂದಾದ ಎಂಗುಲು ಸೇವೆ ಮಲ್ಪುನು ಜನಕ್ಕಲ್ಲ ಸೇವೆ ಮಲ್ಪರ ಎಂಗುಲು ಕಾಲೇಜಿಗೆ ಪರ್ಮಿಷನ್ ಕೊರ್ಲಿ ಎಂಗುಲು ಆರೋಗ್ಯ ಉಚಿತವಾದ ಕೊಡ್ಪ ಜನಕ್ಕಲ್ಲ ಸೇವೆ ಮಲ್ಪುವ ಜನಕ್ಕಲ್ಲ ಜೀವನ ರಕ್ಷಣೆ ಮಲ್ಪುವ ಅಂತ ಬಂತೀವಿ ಮುಕುಲು ಮೆಡಿಕಲ್ ಕಾಲೇಜ್ ಮಲ್ತೀನಿ ನಮ್ಮ ಜೋಕ್ಲನೆ ಡಾಕ್ಟರ್ ಮಲ್ಪಡಿತೇನೆ ಮಲ್ತೀರ ಒಂಜೊಂಜಿ ಜೋಕ್ಲೆಗೆ ಲಕ್ಷ ಲಕ್ಷ ಡೊನೇಷನ್ ದೊತ್ತೊನ್ವೇರಿ ತುಕ ಬೀಡಿ ಕಟ್ಟುನ ಜೋಕುಲು ಬೀಡಿ ಕಟ್ಟುನ ಅಪ್ಪ ಅಮ್ಮನ ಜೋಕುಲು ಓಲಾಂಡ ಡಾಕ್ಟರ್ ಆತಿನ ಉಂಡ ಕೂಲಿ ಕೆಲಸ ಮಲ್ಪುನಕ್ಲ ಜೋಕುಲು ಡಾಕ್ಟರ್ ಆತಿನ ಉಂಡ ಕನ ಮನಸ್ಸಿನ ಎನ್ನರ ಸಾಧ್ಯಜ್ಜಿ ಈ ಲಕ್ಷ ಲಕ್ಷ ಫೀಸನ್ನು ಕೊಡ್ದು ಅಪಗ ಒಂಜೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬತ್ತಿಂಡ ನಮ್ಮ ಬಡವೇರ್ನ ಜೋಕುಲ್ಲ ದಾಯಕ ಡಾಕ್ಟರ್ ಯಾರ ಬಲ್ಲಿ ಕೂಲಿ ಕಾರ್ಮಿಕರನ್ನ ಬೆಂದ ತಿನ್ಪುನ ಜನಕ್ಕಲ್ಲ ಜೋಕುಲ್ಲ ಡಾಕ್ಟರ್ ಯಾರ ತಾಕತ್ತುಂಡು ಅನ್ನ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೋರ್ಡು ಏತ್ತು ವರ್ಷದಿಂದ ಕೇನೊಂದಲ್ಲ ಮಲ್ತೆರ ಮುಕುಲು UT ಖಾದರ್ ಕಾಂಗ್ರೆಸ್ ತಕುಲ್ಲ BJP ತಕುಲ್ಲ ಒಟ್ಟಿಗೆ ಸೇರೊಂದು ಈ ಜಿಲ್ಲೆಡೆ ಮೆಡಿಕಲ್ ಕಾಲೇಜ್ ಆ ಒಂದಿಲಕ ಮಲ್ತು ಬಾಡಿಯರಿ ಅಪ್ಪಗ ದಾನಂಡೆ ಇನಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಜ್ಜಾನಿ ನಡೆದವರ ಸರ್ಕಾರಿ ವೆಲ್ಲಕ್ ಆಸ್ಪತ್ರೆನೆ ಇನಿ ಪ್ರೈವೇಟ್ ದಾಗ ಕೊರೊಂದುಲ್ಲರಿ ಇನಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕುಡ್ಲಾಡಿ ಇತ್ತಂಡ ಈ ವೆಲ್ಲಕ್ ಆಸ್ಪತ್ರೆ ವರಿಪೇರ ಆಪುಂಡು ಐಕನ್ನೆ ಮುಕುಲು నేను మల్పందిలక మల్పేరి ఈత్ నమునేడే సర్కారీ ఆస్పత్రినే దాదాల స్ట్రెంత్ అని మల్తేరా ఇని యాన్ నికలకేన్వే సర్కారీ వెన్లక్ ఆస్పత్రినే ಸ್ವಾತಂತ್ರ್ಯ ತಿಕ್ಕದೆ ಏತ್ ವರ್ಷ ಅಂಡೆ 74 ವರ್ಷ ಒಂದು ಬರ್ತದೆ ಈತ್ ವರ್ಷಡ್ಲ ಈ ವೆನ್ಲಕ್ ಆಸ್ಪತ್ರೆ ಏನೇ ಕಾಂಗ್ರೆಸ್ ತಗೊಳ್ ಮಲ್ತಿನ BJP ತಗೊಳ್ ಮಲ್ತಿನ ಬ್ರಿಟಿಷರ್ ಕಟ್ಟಾದಿನ ಆಸ್ಪತ್ರೆ ಅವು ಇನಿ ಮಟ್ಟಲ್ಲ ಇನ್ನು ಉಂಡು ಅವೇನು
ಕೈಯಾರೆ ಇದು ಏರೇರಿಗೆ ಮಾರುವೇರು ಬಂದಾಗ ಮುಕ್ಕಲ ಮೋನೆಗೆ ಒಂದು ಆಸ್ಪತ್ರೆ ಸರಿಕಟ್ಟು ಮಲ್ಪಾರೆ ಹತ್ತಿಜಿ ಬಡವರಿಗೆ ಒಂದು ಆಸ್ಪತ್ರೆ ಹಚ್ಚಿ ಬಡವರಿ ಎಂಚೈನೆ ಜನಸಾಮಾನ್ಯರೇ ಕೂಲಿ ಕಾರ್ಮಿಕರೇ ಅಕ್ಕಲ ಜೀವನ ಎಂಚ ರಕ್ಷಣೆ ಮಲ್ಪೋಡ ಬಂದು ನಿಕ್ಕುಲ ಆಲೋಚನೆ ಮಲ್ಪಲೇ ಬಂದಿಲ್ಲ ಅಪ್ಪ ಇಂಚಿನ ಸಂದರ್ಭಡೆ ಈ ವೆನ್ಲಕ್ ಆಸ್ಪತ್ರೆನೆ ಒರಿಪೋನ ನಮ್ಮ ಕರ್ತವ್ಯ ಯಾವುದುಂಡು ನಮ್ಮ ಕರ್ತವ್ಯ ಯಾವುದುಂಡು ಆ ಕಾರಣಕ್ಕೋಸ್ಕರ ತುಲೆ ಇನಿ ಈ ಕೊರೋನಾದ ಇಂಚಿನ ಭೀಕರ ಸನ್ನಿವೇಶಡೆ ಈ ಹೋರಾಟಕ್ಕೆ ನಲ್ಲ ಅರ್ಥ ಬರ್ಪುಣವು ಆಯ್ನೆಡ್ದವರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಈ ಹೋರಾಟ ಏನು ಉಳಿಯೊಂದುಂಡು ಒಂದು ಮೇಟೆ ಕೊರೋನಾದ ಪುದರಡೆ ಲೂಟುನ ಜನಕ್ಕಲ್ಲ ಜೀವದೊಟ್ಟಿಗೆ ಗೊಬ್ಬಂದುಲ್ಲರ ಮಕ್ಕಳು ಗೊಬ್ಬಂದುಲ್ಲರೆ ಇನಿ ನಿಕ್ಕಲು ಓವೇ ಹಾಸ್ಪಿಟಲ್ ಪೋಲೆ ಮುರಣೆಂಕಲ್ಲ ಸೆಂಟ್ರಲ್ ಮಾರ್ಕೆಟ್ ಅಧ್ಯಕ್ಷರೇ ಮುಸ್ತಫಾ ಕುಂಜಿ ಆರ್ ತೀರ್ಪೇರಿ ಗಟ್ಟಿಮುಟ್ಟು ಜೀವ ನಿಜವಾದ ಸೈಪುನ ಪ್ರಾಯನತ್ತೆ ಆತು ಒಂಜಿ ಹೆಲ್ತಿ ಆದಿತ್ತಿನ ಜನ ಆರು ಮುರಣೆ ಆಸ್ಪತ್ರೆ ಅಡ್ಮಿಟ್ ಆದೆ ಖಂಡಿತವಾದ ಅಲ್ಲಿ ಬದುಕೇರಿಂದ ಎತ್ತಡೆ ಸಡನ್ ಆಧಾರ ಸೈಪೇರಿ ಆಸ್ಪತ್ರೆ ಬಿಲ್ ಎತ್ತು ಗೊತ್ತಾ 16 ಲಕ್ಷ ಇತ ಲಕ್ಷಗೆ ಬೆಲೆನೇ ಜಾನಿಲ್ಲ ಕಾತನೆ ಈತ ಮಲ್ಲ ರೀತಿಡೆ ಬಿಲ್ ಬರ್ತಂಡ ಇನ್ನು ಸಾಮಾನ್ಯ ಜನಕ್ಕಲ್ಲ ಕಥದಾದವು ಆತ ಮಾತ್ರ ಅತ್ತೆ ಇನ್ನು ಕಾನೂನು ಪ್ರಕಾರ ಸೈತಂಡ ಪುನಃ ನಾಲ್ಕು ದಿಯರೆಜ್ಜಿ ಇನ್ನು ಕುಟ್ಲದ ಮಾತಾ ಆಸ್ಪತ್ರೆ ಬಿಲ್ ಕಟ್ಟಿಜಿಂಡ ಪುನಃ ಬಂಧನಗ ದೀಪುನಂಚಿನ ಒಂದು ಅನಾಗರಿಕ ವರ್ತನೆ ಇನ್ನು ನಮ್ಮ ಜಿಲ್ಲೆ ಡಾವೊಂದುಂಡು ಅಪ್ಪ ಮುಕ್ಲೆ ದಾದ ಮಲ್ಪೋಡು ಪಲ್ಲೆ ಇನ್ನು ಬಿಲ್ ಕಟ್ಟಿಜಿನ ಪುನಃ ಕೊರ್ಪು ಜಾಂದ ಬಂಪೇರಿ ಒಂಜಿ ಮೇಯ್ತೆ ಜೀವ ಕಳಕೊಳ್ಳದಿನ ಬೇನೆ ಬೇಜಾರು ಒಂಜಿ ಮೇಯ್ತೆ ಬಿಲ್ ಕಟ್ಟರ ಒಂದಿನ ಅಂಚಿನ ಅಸಹಾಯಕತೆ ನನ್ನೊಂದು ಮೇಯ್ತೆ ಪೇಷಂಟ್ ನಕಲು ಪೋಂಡ ಕನ್ನಡ ನೆತ್ತೇರಿ ಜಂದಿಲಕ್ಕ ಈತು ಸಾರ ಕಟ್ಟಿಲೆ ಬಂದು ತಾಕೀತು ಮಲ್ಪಿ ನಮ್ಮ ಇನ್ನು ತೂವೊಂದುಲ್ಲ ಬಂದಿಲ್ಲ ತಾಕೀತು ಮಲ್ಪೇರೆ 30,000 ಕಟ್ಲೆ 50,000 ಕಟ್ಲೆ ಮುಕ್ಲಿ ಹೆಚ್ಚಿನ ಆಸ್ಪತ್ರೆ ಮಂತೀನಿ ಜನಕ್ಲೇನು ಲೂಟ್ಯಾರನ ಅದು ಜನಕ್ಲನ್ನ ಸೇವೆ ಮನ್ಪೇರನ ಬಂದು ನಮ್ಮ ಮಾಡ್ತಾ ಅನ್ಕೊಡು ಈತ ಮಾತ್ರ ಅವನೊಂಡತೆ ಯಾನ್ ನಿಗ್ಲಕ್ಕೇನ್ವೆ ಬಾರಿ ಬಡಾಯಿ ಕೊಚ್ಚಿದೆ ಅಧಿಕಾರಗೂ ಬತ್ತಿರತ್ತೆ ಎಡ್ಡ ದಿನ ಬರ್ಪುಡು ಬಂದಿರತ್ತೆ ಇಂದುವ ಎಡ್ಡ ದಿನ ಜನಕ್ಕೂ ಸೈಯೊಂದುಲ್ಲರೆ ಈತ ಮಾತ್ರ ಇಶ್ವಾತನೆ ಒಂಜಿ MLA ನಕಲು ಇನ್ನೇನು ಸರಿ ಮಲ್ಪೇರೆ ದಾದಾನ್ಲ ಮಲ್ತೋದಿಲ್ಲರ ಜನ್ಮಗಳ ಮಲ್ಪುಜರಿ ನಾಯಕೇರ್ನಾಗ ಮುಕುಲ್ನ ಜುಟ್ಟು ಖಾಸಗಿ ಆಸ್ಪತ್ರೆ ಧನಿಕಲ್ನ ಕೈಟೊಪ್ಪುನು ಅರ್ಥ ಮಲ್ಪೋಡ್ ನಿಕುಲು ಈ ನಮೂನೆಡೆ ಇಡೀ ಜಿಲ್ಲೆದ ಇನ್ನು ಆರೋಗ್ಯ ಕ್ಷೇತ್ರನೇ ಹಾಳು ಮಲ್ತೊಂದುಲ್ಲರಿ ಅದೇ ರೀತಿ ಕೊರೋನಾ ಇನ್ನು ನಿಗ್ರಹ ಮಲ್ಪುನೆಟ್ಟೆ ಸರ್ಕಾರ ಸಂಪೂರ್ಣ ವಿಫಲ ಆತಿಲ್ಲ ನಮ್ಮ ತೂವೊಂದುಲ್ಲ ಸಾಧಿ ತಪ್ಪ ಒಂದುಲ್ಲರಿ ಇನ್ನು ಸರಿಯಾದ ರೀತಿಯಡೆ ಜನಕ್ಕೆ ಧೈರ್ಯ ಕೊಡ್ದು ಜನಕ್ಕನ್ನ ಬದುಕನೆ ಉತ್ತಮಪಡಿಸೋಣ ಬಿಡ್ದು ಜನಕ್ಕೆ ಹೆಚ್ಚಿನ ಮಾತು ಅಂತಾರೆ ಬಟ್ಟಲು ಬೊಟ್ಲೆ ಜಾಗಂಟೆ ಬೊಟ್ಲೆ ದೀಪ ಪೊತ್ತಾಲೆ ఒక పెత్తన పడికి బరలే ఇతే ఎంపీకి బయట దానికి పెత్తన పడికి ఆర్పోడు ఎంపీ నళిన్ కుమార్ కటీలే తాకత్తిండ నిక్కులే పంచినದ పెత్తన పడికి బరన ಕೊರೋನಾ ಪಾಪುನುಂದು ನಳಿನ್ ಕುಮಾರ್ ಕಟೀಲ್ಗೆ పెత్తನ ಪಡಿಕೆ ಬರ್ಪಾಡು ಮಕ್ಕಳು ಅಪ್ಪ ಜನಕ್ಲೆ ಗೊಂಜಿ ಸಾಧಿ ತಪ್ಪವನು ಮುಕ್ಕಳು ಜನಕ್ಲೆ ಗೊಂಜಿ ಪನ್ಪೋಣವು ಮುಕ್ಕಳು ಒಂಜಿ ಮಲ್ಪೋಣವು ಮುಕ್ಕಳು ಎಂಚಿನಲ್ಲ ಮಲ್ಪೇರಿ ಜನಕ್ಲೆನ ಮಾತ ಮೂಢನಂಬಿಕೆ ಹಂಚಿಕೊಳ್ಳೋದಿಲ್ಲರಿ ಬೊಕ್ಕೋರಿ ಕೆಸರಡು ಗೊಬ್ಬುಂಡ ಎಂಜಿನೆ ಕೊರೋನಾ ಪೋಪುಣಿಗೆ ಏತು ಮಾತ ಜನಕ್ಲೆನ ಸಾಧಿ ತಪ್ಪೇರೆ ಹೊರ್ಚಾಂಜ ರೀತಿಯಡೆ ಅನ್ಯಾಯಗೊಳಪಡಿಸ್ಯಾರೆ ಇನ್ನು ಜನಕ್ಲೆನ ಕೇನ್ನ ಗತಿಯಜ್ಜೆ ಪರಿಹಾರದ ಬಂಡೇರೆ ತೂಲೆ ಪರಿಹಾರ ಘೋಷಣೆ ಏತು 20 ಲಕ್ಷ ಕೋಟಿ ರೂಪಾಯಿ ಎಂಜಿನ ಕಂತೆ ಟಿವಿಡ್ ಸೀರಿಯಲ್ ಬತ್ತಿಲಕ್ಕ 5 ದಿನ ಪಂಡಿನೇ ಬಂದಿನಿ ಓವೇನು ಬಂದಿನಿ 20 ಲಕ್ಷ ಕೋಟಿ ರೂಪಾಯಿ ಹೋಗಿ ಗೊತ್ತಾ ಫೆಬ್ರವರಿ ಬಜೆಟ್ ಮಂಡನೆ ಅನ್ನತ್ತ ಅವೇ ಕಾಸನ್ನು ಬಂತೀನಿ ಒಂದು ಪೈಸೆ ಐತೆ ಹೆಚ್ಚಿಗೆ ಫೆಬ್ರವರಿ ಹೆಂಚಿನ ಬಂತೀರ ಐದು ತಿರ್ಗಾದಿ ಮೇಲೆ ಬಂದಿ 20 ಲಕ್ಷ ಕೋಟಿ ರೂಪಾಯಿಂದ ಮಾಮೂಲು ನಲ್ತಿದ್ದಾನೆ ಮಾತೆಲ್ಲ ತೂಲೆ ಹೆಂಗ ನರೇಂದ್ರ ಮೋದಿ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಂತಡೆ ಪರಿಹಾರ ಕೊರಂಡು ಆಡ ಉಂತಾದ ಇದಕ್ಕೇನಾಗ ಏನೇ ಕೊಡ್ತೀನಿ ಉಮ್ಮ ಅಕುಲು ಬಂತೀರ ಇದು ಅನ್ಕೊಂಡು ಇಂದಾಗಲ ಗೊತ್ತು ಏನೇ ಕೊಡ್ತೀನಿ ಇಂದು ಸುಳ್ಳು ಬಾತಿಯರು ನಾವು ಇನ್ನಿತ್ತ ಬನಡೆ ಏನೇ ನಮ್ಮ
ಈ ಪ್ರದೇಶದ ರಿಕ್ಷಾ ಡ್ರೈವರ್ ನಕ್ಲಿಗೆ ತೆಗೆದನ ಕರ್ನಾಟಕ ರಾಜ್ಯಡೆ 3 ಲಕ್ಷ ರಿಕ್ಷಾ ಡ್ರೈವರ್ ನಕ್ಲುಲ್ಲರೆ ಎಂಕುಲ ಮುರನೆ ಮಾಹಿತಿ ಹಾಕೊಡು ದೆತ್ತ ತೂನಗ ಏತೊಂಜಿ ಬೇಜಾರ್ ಸಂಗತಿ ಬಂಡ 3 ಲಕ್ಷ ರಿಕ್ಷಾ ಡ್ರೈವರ್ ನಕ್ಲಡೆ 35,000 ಜನಕ್ಕೆ ಮಾತ್ರ 5,000 ತೆಗೆದಿರಿ 35,000 ಜನಕ್ಕೆ ಮಾತ್ರ ತೆಗೆದಿರಿ ಬಕ ಏನೆಗಳ ತೆಗೆದಿಚ್ಚೆ ಅಪ್ಪ ಏತು ಸುಳ್ಳು ಬಂಡೇರೆ ಇನ್ನು ನಮ್ಮ ಜಿಲ್ಲೆಡೆ ಬೇತೆ ವಿಭಾಗದ ಕಾರ್ಮಿಕರುಳ್ಳರೆ ಹೋಟೆಲ್ ಕಾರ್ಮಿಕರುಳ್ಳರೆ ಬೀದಿ ಬದಿ ವ್ಯಾಪಾರಸ್ಥರುಳ್ಳರೆ ವರ್ತಕರುಳ್ಳರೆ ಬೀಡಿ ಕಾರ್ಮಿಕರುಳ್ಳರೆ ಬಸ್ತ ಕಂಡಕ್ಟರ್ ಡ್ರೈವರ್ ನಕ್ಳುಳ್ಳರೆ ಬಿಸಿಯೂಟ ನೌಕರರುಳ್ಳರೆ ಈತು ಜನ ಉಳ್ಳರೆ ಏರೆ ಗಾಡಲ ಕೇಂದ್ರ ಸರ್ಕಾರದ 20 ಲಕ್ಷ ಕೋಟಿ ರೂಪಾಯಿ ದಾದಾಂಡ್ಲ ತಿಕ್ಕಡ ಯಾಲ ತೆಗೆದಿಜಿ ಆಗ ಪಂತಿನ ಆಗಲ ಗೊತ್ತುಜಿ ಕೇಂದ್ರಿನ ಆಗಲ ಗೊತ್ತುಜಿ 20 ಲಕ್ಷ ಕೋಟಿ ರೂಪಾಯಿ ಸೊನ್ನೆ ಎತ್ತುಂಡು ಹಾಗೆ ಗೊತ್ತುಜಿ ಪಣ್ಣಿನ ಬರೋದು ಈ ನಮ್ಮ ನಡೆ ಜನಕ್ಲೇನ ಮೋಸ ಮಲ್ತೀರ ಬಂದುಲೆ ಅಂಚಾದ ಪುನಗ ಇಂಚಿನ ಒಂಜೆ ಈ ಕೊರೋನಾದ ಈ ಸಂಕಷ್ಟದ ಕಾಲಡೆ ಜನಕ್ಲೆಗೊಂಜಿ ಸಹಾಯ ಮನ್ಪರ ಸಾಧ್ಯತೆ ಆವಡು ಸರ್ಕಾರ ಈಗ ಸ್ಪಂದನ ಮನ್ಪಡು ತೂಲೆ ಎಂಕುಲು ಜನಕ್ಲ ಆರೋಗ್ಯದ ರಕ್ಷಣೆಯನ್ನು ಒಟ್ಟಿಗೆನೆ ಇನ್ನು 7,000 ರೂಪಾಯಿ ಇನ್ನು ಜನಕ್ಲೆಗೊಂಜಿ ಕೊರಡು ಜನಕ್ಲೆಗೆ ಕಾಸು ಕೊರಲ ಅಕುಲು ಬ್ಯಾಂಕ್ ಇಡಬಾರ್ದೆ ಕಿಂದಿದಿಯರ ಅವಳ ತೀರ್ಪುತ್ತಾರೆ ಅಕುಲು ಆ ಕಾಸನ್ನು ಬತ್ತೊಂದು ಅಕುಲು ಪರ್ಚೇಸ್ ಮನ್ಪರ ಬೋಪೇರೆ ತಿಂಗಳದ ಹರಿಸಾಮಾನು ದೊತೊಂಡ್ರೆ ಬೋಪೇರೆ ದವಸ ಧಾನ್ಯ ತರಕಾರಿ ದೊತೊಂಡ್ರೆ ಬೋಪೇರೆ ಅಪ್ಪಗ ಆ 7,000 ಒಂದು ಕುಟುಂಬಕ್ಕೆ ಕೊರಿಯರದ ಆರ್ಥಿಕ ಚಕ್ರ ಸ್ಲೋಲಿ ತಿರ್ಗಾರ ಶುರು ಹಾಕೊಂಡು ಜನಕ್ಕೆ ಒಂದು ರೀತಿಯ ಚೈತನ್ಯ ಬರ್ಕೊಂಡು ಆ ಚೈತನ್ಯ ಬರಡು ನಾಡ 20 ಲಕ್ಷ ಕೋಟಿ ರೂಪಾಯಿಗಳು ಪನ್ಪರತ್ತ ಜನಕ್ಕೆ ಕೊರಲೆ ಕಾಸೆ ಅಂಬಾನಿ ಕೊರ್ಪುನತ್ತೆ ಅದಾನಿ ಕೊರ್ಪುನತ್ತೆ ನಿಕಲು ಕೊಡ್ತೀನಿ ಏರೆಗೆ ನಿಕಲು ಕೊಡ್ತೀನಿ ಎಗೆ ನಾ ಕಾಸನೆ ಅಬ್ಬ ಅದಾನಿ ಕೊಡ್ತೀನಿ ಅಂಬಾನಿ ಕೊಡ್ತೀನಿ ನಿಕಲು ಅರ್ಥ ಮನ್ಕೊಡು ಬಂದುಲೆ ಈತ್ ನಮ್ಮನೆಡೆ ತೂಲೆ ಇಂಚಿನ ಸಂದರ್ಭಡೆ ಜನಕ್ಲೇನೆ ಹೋರಾಟ ಮಲ್ಪುಜಿರತ್ತ ಹೆಚ್ಚಿನ ಮಲ್ಪೊಳ್ಳಿ ಬಂದೆ ಇಡೀ ದೇಶನ ಮಾಡ್ದು ಬಿಡಿಯರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟು ಕುಡ್ಲಾಡೆ ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವೇನು ಅದಾನಿಗೆ ಮಾರಿಯರೆ ಅದಾನಿ ದಾನಮಂತ ಗೊತ್ತಾ ಆಯಾನ ಬೇರೆ ತೋಪುನು ಆಗುವ ದೇಶ ಪ್ರೇಮ ಹೆಜ್ಜೆ ಆಯಾವಿನ ಮುರಣಿ ಜರ್ಮನ್ದ ಕಂಪನಿಗೆ ಮಾಡ್ದು ಬಿಡಿ ತುಲೆ ಜರ್ಮನ್ದ ಕಂಪನಿಗೆ ಮಾಡ್ದು ಬಿಡ್ತಾ ನಮ್ಮ ಕುಡ್ಲದ ಏರ್ಪೋರ್ಟ್ NMPT ಮಾಡ್ದಾಂಡೆ ಅದಾನಿಗೆ ನಮ್ಮ ರೈಲ್ವೆ ಸ್ಟೇಷನ್ ಮಾಡ್ದಾಂಡೆ ರೈಲ್ವೆನ ಸಂಪೂರ್ಣ ಲಗಡ್ದೆತ್ತಾರೆ BSNL ಲಗಡ್ದೆತ್ತಾರೆ ಕಲ್ಲಿದ್ದಲು ಲಗಡ್ದೆತ್ತಾರೆ ಮಾತಲ ಮಾಡ್ದು ಮುಕ್ಕು ತಿಂದರೆ ದೇಶಭಕ್ತಿದ ಪುದರಡೆ ದೇಶ ದ್ರೋಹದ ಕೆಲಸನೇ ಮುಗುಲು ಮಲ್ತೇರೆ ಕೊರೋನಾ ಒಂದು ನೆಪ ಮುಕ್ಲೆಗೆ ಕೊರೋನಾ ಎದುರು ದೇಶನ ಸರ್ವನಾಶ ಮಂತ್ಯಾರ ಮುಗುಲು ಅಂಚಿನ ಸಂದರ್ಭ ಬಂದುಲ ಈ DYFI ಸಂಘಟನೆ ಎಂಕುಲೇನಿ ಈ ಕೊರೋನಾದ ಈ ಸಂದರ್ಭಡ್ಲ ಇನ್ನು ಜನಕಲ್ನ ಬದುಕಿಗೆ ಸಂಬಂಧಪಟ್ಟದು ತುಲೆ DYFI ಒಂದು ಜನಪರ ಕಾರ್ಯಕ್ರಮ ಇನ್ನು ಮಲ್ತೊಂದುಂಡು ನೀವು ಮಾತ್ಯರ್ಲ ಇದಕ್ಕೆ ಬೆಂಬಲ ಕೊರಡು ಇನ್ನು ನ್ಯಾಯಯುತವಾದ ಹೋರಾಟ ಎಂಕುಲು ಪನ್ಪುಣಿ ಈತೆ ನೆಟ್ಟು ವಾ ರಾಜಕೀಯದಾಗಲಿಕ್ಕೆ ಬರೋಲಿ ಎಂಕುಲು ಪನ್ಪುಣದಾದ ಬಂದಾಗ ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಲೇ ಖಾಸಗಿ ಆಸ್ಪತ್ರೆ ನಿಯಂತ್ರಣ ಮನ್ಪುಣೆ ಈತೆ ಇಂದು ಬಡ್ದು ನನ್ನೊಂದು ವಿಷಯ ಹೆಜ್ಜೆ ಅಂಚಾದ ಪುನಗ ಅಂಚಿನ ಒಂದು ಮಾನವೀಯ ಕೆಲಸಕ್ಕೆ ನ್ಯಾಯಯುತವಾದ ಕೆಲಸಕ್ಕೆ ನೀವು ಮಾತ್ಯರ್ಲ ಬೆಂಬಲ ಕೊರಡು ಪನ್ನೊಂದು ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿದ ಅಧ್ಯಕ್ಷರು ಅಶ್ರಫ್ ಕೇಸಿರೋಡು ಸಭೆಯನ್ನು ಉದ್ದೇಶಿಸಾದ ಪಾತೆರೇರು. ನಮ್ಮ ಬೇಡಿಕೆ ಏನು ದೊಡ್ಡ ಬೇಡಿಕೆ ಏನಲ್ಲ, ಒಂದು ಚುನಾಯಿತ ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಮಾಡಬೇಕಾಗಿರುವಂತದ್ದನ್ನೇ ನಾವು ಕೇಳ್ತಾ ಇದ್ದೇವೆ. ಸರ್ಕಾರಿ ಆಸ್ಪತ್ರೆಯನ್ನ ಬಲಪಡಿಸಬೇಕಾದಂತ ಚುನಾಯಿತ ಸರ್ಕಾರದ ಕರ್ತವ್ಯ. ಈಗಾಗಲೇ ಅದನ್ನ ಮಾಡೋದು ಬಿಟ್ಟು ಇವತ್ತು ಆಯುಷ್ಮಾನ್ ಕಾರ್ಡ್ನ ಆಂದೋಲನವನ್ನೇ ಸ್ಟಾರ್ಟ್ ಮಾಡಿದ್ದೀರಿ. ಆಯುಷ್ಮಾನ್ ಕಾರ್ಡ್ನಲ್ಲಿ ಎಷ್ಟು ಜನರಿಗೆ ಚಿಕಿತ್ಸೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇವತ್ತು ಸಮರ್ಪಕ ಮಾಹಿತಿಗಳಿಲ್ಲ, ಕೊಡ್ತಾನೆ ಇಲ್ಲ. ಇನ್ನು ಹೊಸದಾಗಿ ನೀವು ಆಯುಷ್ಮಾನ್ ನೋಂದಣಿ ಅಭಿಯಾನವನ್ನು ಮಾಡ್ತಿದ್ದೀರಿ. ಇನ್ನು ಕೆಲವೇ ದಿನಗಳಲ್ಲಿ ಏಕಾಏಕಿ ರಾತ್ರಿ 8 ಗಂಟೆಗೆ ಒಂದು ಆಯುಷ್ಮಾನ್ ಕಾರ್ಡ್ ಬಂದು, ಈಗಾಗಲೇ ಹೇಳಿದ್ರು ಗ್ಯಾಸ್ ಸಬ್ಸಿಡಿ ಬಂದು ಅಂತ ನಮ್ಮ ಮೋದಿ, ಅದೇ ರೀತಿ ಆಯುಷ್ಮಾನ್ ಕಾರ್ಡ್ ಬಂದು ಅಂತ ಹೇಳಿದ್ರು ಹೇಳುವುದು. ಇದೆಲ್ಲ ನಡೀಲಿಕ್ಕೆ ಸಾಧ್ಯತೆ ಇದೆ. ಈಗ ಅಂತಹ ಸನ್ನಿವೇಶದಲ್ಲಿ ದೇಶ ನಡೀತಾ ಇದೆ. ಹೀಗಾಗಿ ಈ ಸರ್ಕಾರವನ್ನು ಎಚ್ಚರಿಸಬೇಕಾದದ್ದು ಯುವಜನರ ಕರ್ತವ್ಯ. ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಬೇಕಾದಂತಹ ಸರ್ಕಾರ ಖಾಸಗಿ ಆಸ್ಪತ್ರೆಯ ಲಾಬಿಗಳಿಗೆ ಮಂಡಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಒಂದು PPE ಕಿಟ್ಗೆ 1,500 ರೂಪಾಯಿ. ಒಂದು ಮೃತದೇಹದ ಜೊತೆ 6 PPE ಕೊಟ್ಟು
9,000 ರೂಪಾಯಿ ಬಿಲ್ ಮಾಡ್ತಾರೆ. ಒಂದು ರೋಗಿಗೆ 1,500 ರೂಪಾಯಿ ಒಂದು ದಿನಕ್ಕೆ PPE ಕಿಟ್ಟಿಗೆ ಬಿಲ್ ಮಾಡ್ತಾ ಇದ್ದಾರೆ. ಅದೇ ಡಾಕ್ಟರ್ 100 ರೋಗಿ ಇದ್ರು ಒಂದೇ PPE ಕಿಟ್ ಅಲ್ಲಿ 100 ರೋಗಿಗಳನ್ನ ನೋಡ್ತಾರೆ. ಆದ್ರೆ ಅಲ್ಲಿ 100 ರೋಗಿಗಳಿಗೆ 1,500 1,5 ಲಕ್ಷ ರೂಪಾಯಿಯ ಸಂಗ್ರಹವನ್ನ ಮಾಡ್ತಾರೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂತವ್ರು ಯಾರು? ಶಾಸಕರು ಮಾತಾಡ್ತಾ ಇಲ್ಲ, ಜಿಲ್ಲೆಯ ಸಂಸದರು ಮಾತಾಡ್ತಾ ಇಲ್ಲ, ಉಸ್ತುವಾರಿ ಸಚಿವರು ಮಾತಾಡ್ತಾ ಇಲ್ಲ, ಸರ್ಕಾರ ಸುಮ್ಮನೆ ಕೂತಿದೆ, ಬೇರೆ ಇದ್ದ ಸಂಘಟನೆಗಳು ಸುಮ್ಮನೆ ಕೂತಿದೆ. ಆದರೆ DYFI ಇದನ್ನ ಸವಾಲಾಗಿ ಸ್ವೀಕರಿಸಿ ಈ ಖಾಸಗಿ ಮಾಲೀಕರು ಎಷ್ಟೇ ಪ್ರಬಲರಾಗಿರಲಿ, ಖಾಸಗಿ ಆಸ್ಪತ್ರೆಯ ಮಾಲೀಕರು ಸರ್ಕಾರವನ್ನು ಅಲ್ಲಾಡಿಸುವಂತ ತಾಕತ್ತಿರಲಿ ಇವರಿಗೆ. ಆದರೆ ಯುವಜನ ಸಂಘಟನೆ DYFI ಇದು ಯಾವುದೇ ಇವರ ಈ ಗೊಡ್ಡು ಬೆದರಿಕೆಗಳಿಗೆ ಮನೆಯದೆ ಆಸ್ಪತ್ರೆಯ ವಿರುದ್ಧ ನಿರಂತರವಾಗಿ ಆಂದೋಲನವನ್ನು ಮಾಡ್ಕೊಂಡು ಬಂದಿದೆ. ಕೇಳ್ತಾರೆ ಜನಗಳು, ನೀವು ಯಾಕೆ ಖಾಸಗಿ ಆಸ್ಪತ್ರೆ ಎದುರಾಗ್ತೀರಿ ಅಂತ. ಆಗ್ತೇವೆ ನಾವು. ಮೊನ್ನೆ ತಾನೇ ನಾನು ಇದ್ದಾಗ ಬಂದರು, ನೀವು ಖಾಸಗಿ ಆಸ್ಪತ್ರೆಯ ವಿರುದ್ಧ ಮಾತಾಡಬೇಡಿ ಅಂತಾರೆ. ನಾವು ಹೇಳ್ತೇವೆ, ಎಲ್ಲಿ ತನಕ ನೀವು ಖಾಸಗಿ ಆಸ್ಪತ್ರೆಯ ಜನ ಈ ಬಡವರನ್ನ ಲೂಟಿ ಮಾಡ್ತೀರೋ ಅಲ್ಲಿ ತನಕ ನಮ್ಮ ಶಬ್ದ ಇದ್ದೇ ಇರ್ತದೆ. ಅದು ನಾವು ಬಿಟ್ಕೊಡುವ ಪ್ರಶ್ನೆನೇ ಬರೋದಿಲ್ಲ. ನೀವು ಲೂಟಿಯನ್ನು ನಿಲ್ಲಿಸಿ ಆವತ್ತೇ ನಿಮ್ಮ ಪರವಾಗಿ ಬರ್ತೇವೆ. ನೀವು ಲೂಟಿ ಮಾಡಿದ್ರೆ ಇವತ್ತೇ ನಮ್ಮ ಸುನೀಲ್ ಕುಮಾರ್ ಬಜಾರ್ ಹೇಳಿದ್ರು, ಮಾರುಕಟ್ಟೆ ಸಂಘದ ಅಧ್ಯಕ್ಷರ ಮೃತದೇಹವನ್ನ ಪಡಿಬೇಕಾದ್ರೆ 12 ಲಕ್ಷ ರೂಪಾಯಿ ಬಿಲ್ ಪಾವತಿಸಬೇಕಾಗಿ ಬಂತು ಅಂತ. ಸಾಧಾರಣ ಮನುಷ್ಯರಿಗೆ ಸಾಧ್ಯ ಇದೆಯಾ? 12 ಲಕ್ಷ ರೂಪಾಯಿ ಕೊಟ್ಟು ಮೃತದೇಹವನ್ನು ಮನೆಗೆ ತಂದು ದಫನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಸರ್ಕಾರ ಮತ್ತೆ ಈ ಆಯುಷ್ಮಾನ್ ಅಂತ ನಾಟಕಗಳನ್ನ ಸುಮ್ಮನೆ ಬೇಕಾಬಿಟ್ಟಿ ನಾಟಕ, ಇವರು ಕಾಟಾಚಾರದ ನಾಟಕಗಳು. ನೀವು ನೋಡಿರ್ಬೋದು, ಸರ್ಕಾರಿ ಈ ಖಾಸಗಿ ಆಸ್ಪತ್ರೆ ಅವರು ಲೈಸೆನ್ಸ್ ಪಡ್ಕೊಂಡಿದ್ದು ಯಾಕೆ? ಸೇವಾ ಕ್ಷೇತ್ರಕ್ಕೆ ಅಂತ. ಏನಪ್ಪ ಇದವ್ರು ಲೈಸೆನ್ಸ್ ಪಡ್ಕೊಂಡಿದ್ದೇನು ಅಂತ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ ಅಂತ ಮಾಡ್ಕೊಂಡು ಲೈಸೆನ್ಸ್ ಪಡ್ಕೊಂಡ್ರು. ಏನಪ್ಪ ಇದವರು ಫಾದರ್ ಮುಲ್ಲರ್ಸ್ನವರು ಬೇರೆ ಹೆಸರಿನಲ್ಲಿ ಟ್ರಸ್ಟ್ ಹೆಸರಲ್ಲಿ ಪಡ್ಕೊಂಡ್ರು. ನಿಟ್ಟೆ ಅವರು ಪಡ್ಕೊಂಡ್ರು. ಮೊನ್ನೆ ತಾನೇ ನಾವು ಶಾಸಕರಿಗೆ ಹೇಳಿದ್ವಿ, ಅದು ಆರೋಗ್ಯ ಸಚಿವ ಸ್ಥಾನ ಬಂದಾಗ ಹೇಳಿದ್ವಿ, ನಿಮಗೊಂದು ಅವಕಾಶ ದೇವರು ಕೊಟ್ಟಿದ್ದಾನೆ, ಆರೋಗ್ಯ ಸಚಿವ ಸ್ಥಾನ ಕೊಟ್ಟಿದ್ದಾನೆ. ಸಾಧಾರಣ ಆರೋಗ್ಯ ಸಚಿವ ಸ್ಥಾನ ಬಂದವರು ಆಯಾಯ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಖಾದರ್ ಅವರೇ, ನೀವು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ತನ್ನಿ ಅಂತ. ಬ್ಯೂಟಿ ಖಾದರಿಗೆ ಸಾಧ್ಯ ಆಗಲಿಲ್ಲ. ಬ್ಯೂಟಿ ಖಾದರ್ ಕಣಚೂರು ಮೋನುವರಿಗೆ ಲೈಸೆನ್ಸ್ ಕೊಟ್ಟರು. ಮೋನುವರೇನು ಫ್ರೀ ಕೊಡ್ತಾರ? 70 ಲಕ್ಷ ರೂಪಾಯಿ 75 ಲಕ್ಷ ರೂಪಾಯಿ ಕಣಚೂರಿನಲ್ಲಿ ಇವತ್ತು ಮೆಡಿಕಲ್ ಸೀಟಿಗೆ ಬಡವ್ರ ಮಕ್ಕಳಿಗೆ ಸೀಟ್ ಸಿಗುತ್ತಾ? 75 ಲಕ್ಷ ರೂಪಾಯಿ ಕೊಡೋಕ್ಕೆ ನಾನೇ ಸ್ವಂತ ಯೋಚನೆ ಮಾಡ್ತೇನೆ. ನನ್ನ ಮಗಳಿಗೆ ನನಗೆ ಮೆಡಿಕಲ್ ಕಾಲೇಜ್ ಓದ್ಲಿಕ್ಕೆ ಸಾಧ್ಯ ಇದೆಯಾ? 75 ಲಕ್ಷ ರೂಪಾಯಿ ನನ್ನ ಇಡೀ ಫ್ಯಾಮಿಲಿಯ ಆಸ್ತಿನ ಒಟ್ಟಾಕಿದ್ರು ಬರಲ್ಲ. ನಾನೆಲ್ಲಿಂದ ದುಡ್ಡು ಹೊಂದಿಸ್ತೀನಿ ನನ್ನ ಮಗಳನ್ನ ಡಾಕ್ಟರ್ ಓದಿಸ್ಲಿ? ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದಿದ್ರೆ 6 ರಿಂದ 7 ಲಕ್ಷ ರೂಪಾಯಿಗೆ ನಮ್ಮ ಮಕ್ಕಳು ಡಾಕ್ಟರ್ ಆಗ್ತಿದ್ರು, ಬಿಡಿ ಕಟ್ಟುವವರ ಮಕ್ಕಳು ಡಾಕ್ಟರ್ ಆಗ್ತಿದ್ರು. ಸರ್ಕಾರ ಎಜುಕೇಶನ್ ಲೋನ್ ತಗೊಂಡು ಡಾಕ್ಟರ್ ಮಾಡ್ಬೋದಿತ್ತು. ಆದರೆ ಇದಕ್ಕೆ ಮನ್ಗಾಲಕ್ಕೆ ನೀವು ಶ್ರೀಮಂತರ ಪರವಾಗಿ ನಿಲ್ತಾ ಇದ್ದೀರಿ, ಶ್ರೀಮಂತರ ಪರವಾಗಿ ಮಾತಾಡ್ತಾ ಇದ್ದೀರಿ. ಜನ ಓಟ್ ಕೊಟ್ಟು ಗೆಲ್ಸಿದ್ದು ನಿಮಗೆ ಜನಸೇವೆ ಹೊರತು ನಿಮಗೆ ಓಟ್ ಕೊಟ್ಟಿದ್ದು 4-5 ಆಸ್ಪತ್ರೆಯ ಜನಗಳಲ್ಲ. ಇದನ್ನ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೆ ಅರ್ಥ ಮಾಡ್ಕೋಬೇಕು. ನಿಮಗೆ ಅವ್ರು ದುಡ್ಡು ಕೊಟ್ಟಿರ್ಬೋದು ಚುನಾವಣೆಯಲ್ಲಿ, ಆದರೆ ಮತ ಕೊಟ್ಟಂತವ್ರು ಜನರ ಸೇವೆಗೆ ನಿರತರಾಗಿ, ಇಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಜನ ಎಂತೆಂಥ ಘಟಾನುಘಟಿಗಳನ್ನ ಸೋಲಿಸಿದ್ದಾರೆ. ನೀವು ಮನೆ ದಾರಿ ಹಿಡಿಯುವಂತ ದಿನ ಬರುತ್ತೆ. ಈ ಖಾಸಗಿ ಆಸ್ಪತ್ರೆಯ ಲೂಟಿಯನ್ನು ನೀವು ನಿಯಂತ್ರಿಸಿದ್ರೆ ಇದು ನಿಮ್ಮ ಮನೆಗೆ ದಾರಿ ಮಾಡಿ ಕೊಡುವಂತಹ ಸನ್ನಿವೇಶ ಬರುತ್ತೆ. ಜನರ ಕಾಲ್ಬಿಡುದು ಬಂದಾಗಿದೆ. ಯಾವ ಗ್ರಾಮದಲ್ಲಿ ಇವತ್ತು ಕೊರೋನಾ ಮೃತದೇಹದ ಅಂತ್ಯ ಸಂಸ್ಕಾರ ನಡೆಯದೇ ಇರುವ ಗ್ರಾಮ ಯಾವುದಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು, ನೀವು ಎಲ್ಲೇ ನೋಡಬಹುದು, ಮರಣ ಪ್ರಮಾಣ ಅತಿ ಹೆಚ್ಚಾಗಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಮಾತಾಡ್ತಾ ಇದ್ರೆ ಹೇಳ್ತಾರೆ, ಮಂಗಳೂರಲ್ಲಿ ಎಂತೆಂಥ ಆಸ್ಪತ್ರೆ ಇದೆ ಮಾರಾಯ, ಇಂಡಿಯಾನ ಇದೆ, ಯುನಿಟಿ ಇದೆ, ಐಲ್ಯಾಂಡ್ ಇದೆ, ಫಾದರ್ ಮುಲ್ಲರ್ ಇದೆ, ಯಾನಪೋಯ ಇದೆ ಅಂತ. ಯಾಕೆ ಅತಿ ಹೆಚ್ಚು ಜನ ಇಲ್ಲಿ ಸತ್ರು? ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವರು? ಯಾರಿಗೂ ಮಾಡೋದಿಲ್ಲ. ಇಲ್ಲಿನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈ ಬಗ್ಗೆ ತನಿಖೆ ಮಾಡ್ತಾರಾ? ಜಿಲ್ಲಾಧಿಕಾರಿಗಳೇನೋ ಮೊನ್ನೆ ಒಂದ್ಸತಿ ಕೊರೋನಾದಲ್ಲಿ ಎಲ್ಲ ಕೊರೋನಾ ಹೋದಾಗ ಲಾಸ್ಟಿಗೆ ಅವರಿಗೆ ಬೇಜಾರಾಯಿತು, ಸಿಂಧೂರು ರೂಪೇಶ್ ಅವರಿಗೆ ಮೆತ್ತಕ್ಕೆ ಬಂದು ಹೇಳಿದ್ರು, ಎಲ್ಲ ಸತ್ತವರು ಕೊರೋನಾ ಅಲ್ಲ, ಕೇವಲ 4 ಕೊರೋನಾ ಅಂತ. ಹಾಗಾದ್ರೆ ನೀವು PPE ಕಿಟ್ನಲ್ಲಿ ಮಾಡಿದ್ದು ಮೋಸ ಅಲ್ವಾ? ಮೃತದೇಹವನ್ನು ತೋರಿಸದೆ ಅಂತ್ಯ ಸಂಸ್ಕಾರ ಮಾಡಿದ್ದು ಮೋಸ ಅಲ್ವಾ? ಜಿಲ್ಲಾಧಿಕಾರಿ ಹೇಳಿದ್ದೆ ನಿಜ ಅಂತ ನಂಬ್ಕೊಂಡ್ರೆ ನೀವು ಯಾಕೆ ಮೋಸ ಮಾಡಿದ್ರಿ? ಈ ರೀತಿಯ ನಿಮ್ಮ ಕಪಟದ ಮೋಸದಾಟಗಳಿಗೆ ಜನರನ್ನ ಮೋಸ ಮಾಡ್ಬೋದು, ಆದರೆ ಪ್ರಜ್ಞಾವಂತ ಜನರು ಇನ್ನೂ ಇದ್ದೇವೆ. ಎಲ್ಲರೂ ಈ ಭಕ್ತರ ತರ ಅಲ್ಲ, ಗುಲಾಮರ ತರ ಅಲ್ಲ. ಪ್ರಜ್ಞಾವಂತ ಜನಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಎಡಪಂಥೀಯ ಸಂಘಟನೆಗಳು, ಅದರಲ್ಲೂ DYFI ಮಾಡ್ತಾ ಬರುತ್ತೆ. ನಾವು ಗ್ರಾಮಗಳಿಗೆ ಇವತ್ತು ಭೇಟಿ ಕೊಟ್ಟು ಎಚ್ಚರಿಸಿದ್ದೇವೆ. ನಾವು ಮಾಡ್ತೇವೆ. ನೀವು ಕೋವಿಡ್ ಹೆಸರಿನಲ್ಲಿ ಮಾಡಿದ ಲೂಟಿಯನ್ನು ಜನಗಳಿಗೆ ಹೇಳಿ ತೋರಿಸಿದ್ದೇವೆ. ಯಾವ ರೀತಿ ಮಾಸ್ಕ್ ಹೆಸರಿನಲ್ಲಿ ಲೂಟಿ ಮಾಡಿದ್ರಿ? 50 ರೂಪಾಯಿಗೆ ಮಾಸ್ಕ್ ಸಿಗ್ತಾ ಇದೆ. ಸರ್ಕಾರ ಖರೀದಿ ಮಾಡಿದ್ದು 400 ರೂಪಾಯಿಗೆ ಮಾಸ್ಕ್. PPE ಕಿಟ್ಟಲ್ಲಿ ಖರೀದಿ, ವೆಂಟಿಲೇಟರ್ ಅಲ್ಲಿ ಖರೀದಿ. ಈ ರೀತಿಯ ಭ್ರಷ್ಟಾಚಾರವನ್ನ ಯಾರು ಪ್ರಶ್ನೆ ಮಾಡಬಾರ್ದು? ಯಾಕೆ ಪ್ರಶ್ನೆ ಮಾಡಬಾರ್ದು? ಯುವ ಜನರು ಮಾಡಲೇಬೇಕು. ಆದರೆ ಯುವ ಜನರು ಮಾಡ್ತಾ ಇಲ್ಲ, ಇದು ದುರಂತ. ಆದರೆ DYFI ಆ ಯುವ ಜನರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಖಂಡಿತ ನಾವು ಎಚ್ಚರಿಸ್ತೇವೆ. ಕೋವಿಡ್ ಹೆಸರಿನಲ್ಲಿ ನೀವು ಮಾಡಿದ್ದೇನೆ, ಖಾಲಿ ಸರ್ಕಾರಿ ಆಸ್ಪತ್ರೆ ಬಲಪಡಿಸಿರಿ, ಖಾಸಗಿ ಆಸ್ಪತ್ರೆ ನಿಯಂತ್ರಿಸಿರಿ, ಇದು ಒಂದೇ ಬೇಡಿಕೆ ಅಲ್ಲ. ನೀವು ಮಾಡಿದ ಲೂಟಿಯನ್ನು ಹೇಳಬೇಕಾಗುತ್ತೆ, ನೀವು ಮಾಡಿದ ದೌರ್ಜನ್ಯವನ್ನು ಹೇಳಬೇಕಾಗುತ್ತೆ.
ಲಾಕ್ಡೌನ್ ಏಕಾಏಕಿ ರಾತ್ರಿ ಬಂದು ಘೋಷಣೆ ಮಾಡಿದ್ರಿ. ಕಾರ್ಮಿಕರು ಎಲ್ಲಿಗೆ ಹೋದ್ರು? ನಡ್ಕೊಂಡು ಹೋದ್ರು ಮನೆಯಿಂದ. ಎಲ್ಲಿಗೆ? UPಗೆ, ಬಿಹಾರಕ್ಕೆ ಹೋಗಬೇಕಾದ್ರೆ ಅನ್ನ ಇಲ್ಲ ತಿನ್ಲಿಕ್ಕೆ, ಕೆಲಸ ಕೊಟ್ಟವನು ಸಂಬಳ ಕೊಟ್ಟಿಲ್ಲ, ಬಂದು ರಸ್ತೆಯಲ್ಲಿ ಮುಳುಗಿದ್ರು. ಇಲ್ಲಿದ್ದಾರೆ ನಮ್ಮ ರಜಾಕ್ ಇದ್ದಾರೆ, ಮೊಂಟೆಪದವನವರು, ಉತ್ತರನವರಿದ್ದಾರೆ. ಇವರು ಮನೆ ಮನೆಗೆ ಹೋಗಿ ಅನ್ನ ಸಂಗ್ರಹಿಸಿ DYFIನವರು ತಗೊಂಡು ಹೋಗಿ ಕೊಟ್ಟರು ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ ತಗೊಟ್ಟು ಫ್ಲೈಓವರ್ ಅಡಿ ಕೊಟ್ಟರು, ಮಂಗಳೂರಿನ ನೆಹರು ಮೈದಾನದಲ್ಲಿ ಕೊಟ್ಟರು. ಸರ್ಕಾರ ಕೊಡಲಿಲ್ಲ. ಇವತ್ತು ಪಾವೂರು ಅರೆಕಲದ ಜನರಿಗೆ ಏನಾದರೂ ಕಿಟ್ಟು ಬಂದಿದ್ರೆ ಲಾಕ್ಡೌನ್ ಅವಧಿಯಲ್ಲಿ ಅದು ಸರ್ಕಾರ ಕೊಟ್ಟಿದ್ದ? ನೀವೇ ಎದೆ ಮುಟ್ಟಿ ಹೇಳಿ. ಅದು ಕೊಟ್ಟಿದ್ದಾರೋ? ಯಾರೋ ಗಲ್ಫ್ನಲ್ಲಿದ್ದವನೋ, ಯಾರೋ ಊರಿನ ಒಬ್ಬ ಶ್ರೀಮಂತನೋ, ಎಲ್ಲ ಊರಿನ ದನಿನೋ, ಇಲ್ಲ ಯಾವುದೋ ಸಂಘ ಸಂಸ್ಥೆಗಳು ಸೇರೆ ಕೊಟ್ಟಿದ್ದಾನೆ. ಸರ್ಕಾರ ಕೊಡ್ತಾ? ಇಲ್ಲ. ಸರ್ಕಾರವನ್ನು ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದಾರಾ? ಇಲ್ಲ. ಪ್ರಶ್ನೆ ಮಾಡಲೇಬೇಕು ನಾವು. ಪ್ರಶ್ನೆ ಮಾಡದಿದ್ರೆ ಅದಕ್ಕಿಂತ ಕೂಡ ಘನಘೋರ ದುರಂತ ಇನ್ನೊಂದಿಲ್ಲ. ಸರ್ಕಾರ ಬೇಕಾಬಿಟ್ಟು ನಡೆಸಲಿಕ್ಕೆ ಬಿಟ್ಟರೆ ಆಗೋದಿಲ್ಲ. ಸರ್ಕಾರ ಏನೋ ಸುಲಭವಾಗಿ ಹೇಳುತ್ತೆ. ಮೋದಿ ಬಂದು ಹೇಳ್ತಾರೆ ಮೇಕ್ ಇನ್ ಇಂಡಿಯಾ, ಹೆಲ್ಪ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ, ಖೇಲೋ ಇಂಡಿಯಾ, ಏನೇನೆಲ್ಲ ಘೋಷಣೆ ಮಾಡಿ ಹೋಗ್ತಾ ಇದ್ದಾರೆ ಹೊರತು ಯಾವಾಗಲೂ ನಾವು ಪೂಜೋ ಇಂಡಿಯಾ ಅಂತ ನಾವು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿ ತನಕ ಇವರು ನಮ್ಮನ್ನು ಮೋಸ ಮಾಡ್ತಾನೆ ಇರ್ತಾರೆ. ಇದ್ರ ವಿರುದ್ಧ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಆದರೆ ಈ ಸರ್ಕಾರದಲ್ಲೂ ಇದೆ, ನೀವು ದೇಶ ಮಾರಿ, ವಿಮಾನ ಮಾರಿ, ಏರ್ಪೋರ್ಟ್ ಮಾರಿ, ಎಲ್ಲವೂ ಮಾರಿ, ನೀವು ದೇಶ ಪ್ರೇಮಿ, ಅದನ್ನು ಯಾಕೆ ಮಾರಿದ್ರಿ ಅಂತ ಪ್ರಶ್ನೆ ಮಾಡಿದವರು ದೇಶದ್ರೋಹಿ. ಈ ಆಟಗಳನ್ನು ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಮಾಡ್ಬೋದು ಹೊರತು ನೀವು ಎಷ್ಟೇ ದೇಶದ್ರೋಹಿ ಅಂದರೂ ದೇಶವನ್ನು ನೀವು ನಾಶ ಮಾಡಲಿಕ್ಕೆ ನಾವು ಬಿಡೋದೇ ಇಲ್ಲ, ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಯುವಜನರು ಕೇವಲ ತಮ್ಮ ಮೊಬೈಲ್ ಗೇಮ್ನಲ್ಲಿ ಇರೋದನ್ನು ಹೊರಗಡೆ ಬರಬೇಕೀಗ. ಯುವಜನರೇ ಈ ದೇಶದ ವ್ಯವಸ್ಥೆಯನ್ನು ಬದಲಾಯಿಸೋಕ್ಕೆ ಸಾಧ್ಯ ಇರುವಂಥವ್ರು. ಯುವಜನರು PUBG ಗೇಮ್ಗಳನ್ನ ಬಿಟ್ಟು ಬರಬೇಕು. ಓದಿಸಿದ್ದಾರೆ ನಿಮ್ಮ ತಂದೆ ತಾಯಿ, ಡಾಕ್ಟರ್ ಮಾಡಿದ್ದಾರೆ, ನಿಮ್ಮನ್ನು ಇಂಜಿನಿಯರಿಂಗ್ ಮಾಡಿದ್ದಾರೆ, ಇಲ್ಲ B.Pharma ಮಾಡಿಸಿದ್ದಾರೆ, ಅಟ್ಲೀಸ್ಟ್ ಡಿಗ್ರಿ ಮಾಡಿಸಿದ್ದಾರೆ. ಆದರೆ ನೀವು ಸರ್ಕಾರದ ವಿರುದ್ಧ ಯುವಜನರು ಮಾತಾಡ್ತಾ ಇದ್ದಾರಾ? ಮಾತಾಡ್ತಾ ಇಲ್ಲ. ಯುವಜನರು ಏನು ಮಾಡ್ತಾ ಇದ್ದಾರೆ? ಉದ್ಯೋಗದ ಬಗ್ಗೆ ಮಾತಾಡ್ತಾ ಇಲ್ಲ, ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ಜನಗಳಿಗೆ ಕೆಲಸ ಇಲ್ಲ ಅದ್ರ ಬಗ್ಗೆ ಮಾಡ್ತಾ ಇಲ್ಲ, ಬೀಡಿ ಕಟ್ಟುವವರಿಗೆ ತುಟ್ಟಿ ಭತ್ಯೆ ಸಿಗ್ತಾ ಇಲ್ಲ, ಕಾರ್ಮಿಕರಿಗೆ ಸಂಬಳ ಸಿಗ್ತಾ ಇಲ್ಲ, ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದರು, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರೆ? ವಯಸ್ಸಾದವ್ರು ಮಾಡಬೇಕಾ? ಯುವಜನರು ಮಾಡಲೇಬೇಕು. ಅಮಿತಾ ಇದ್ದಾರೆ ಇಲ್ಲಿ, ಇವರೆಲ್ಲ ಒಂದು ಕಾಲದಲ್ಲಿ ಹೋರಾಟ ಮಾಡಿದಂಥವ್ರು. ಮೊನ್ನೆ ತಾನೇ ನಮ್ಮ ಪುಡಿಯ ಕೈಯಲ್ಲಿ ಅರೆಕಾಲದಲ್ಲಿ ತೀರೋದ್ರು. ಅವರ ಬಾಳ್ವೆಯಲ್ಲಿ ಬೀದಿಗಿಳಿದು ನ್ಯಾಯ ಕೊಡಿಸಿದಂಥವ್ರು. ಇವತ್ತು ನೀವು ಹೋಗಿ ಅಲ್ಲಿ ಪಾವೂರಿನಲ್ಲಿ ಕೇಳಿ, ದುಗ್ಗಪ್ಪಣ್ಣನ ಬಗ್ಗೆ ಕೇಳಿ, ಯಾವ ರೀತಿಯ ಹೋರಾಟ ಮಾಡಿದ್ದಾರೆ ಅಂತ ಕೇಳಿ. ಅರೆಕಾಲಕ್ಕೆ ಹೋಗಿ ಕಾಮಣ್ಣ ರೈಗಳ ಬಗ್ಗೆ ಕೇಳಿ. ಅವರು ಇವತ್ತು ಅವ್ರ ಬಗ್ಗೆ ಕೊಂಡಾಡ್ತಾರೆ ಜನ. ಎಷ್ಟು ಜನರಿಗೆ ಭೂಮಿ ಕೊಡಿಸಿದ್ದಾರೆ, ಎಷ್ಟು ಜನರಿಗೆ ಗಣಿದಾರರಿಗೆ ಸಹಾಯ ಮಾಡಿದ್ದಾರೆ, ಎಷ್ಟು ಬೀಡಿ ಕಾರ್ಮಿಕರ ಪರ ಹೋರಾಟ ಮಾಡಿದ್ದಾರೆ ಕೇಳಿ ಕಾಮಣ್ಣ ರೈಗಳು, ದುಗ್ಗಪ್ಪಣ್ಣರು. ಆದರೆ ಇಂದಿನ ಯುವಜನರಿಗೆ ಇದು ಯಾವುದೂ ಬೇಡ. ಕೇವಲ ಧರ್ಮದ ಅಮಲ್ನಲ್ಲಿ ತೇಲ್ತಾ ಇದ್ದಾರೆ. ಇದರಿಂದ ಹೊರಗಡೆ ಬರಬೇಕು ಯುವಜನರು. ನಿಮ್ಮನ್ನ ದಾರಿ ತಪ್ಪಿಸಲಾಗ್ತಿದೆ. ಯುವಜನರ ತಲೆಗೆ ಧರ್ಮದ ಅಫೀಮನ್ನು ತುಂಬಿಸಲಾಗ್ತಿದೆ. ಧರ್ಮ ಅಂದತೆ ಅಪಾಯಕಾರಿ. ಇಸ್ಲಾಂ ಸಹ ಹೇಳ್ತದೆ ಲಕುಂ ದೀನುಕುಂ ವಲಿಯ ದೀನ್ ಅಂತದೆ. ನಿನ್ನ ಧರ್ಮ ನಿನಗೆ ದೊಡ್ಡದಾದ್ರೆ ಇನ್ನೊಂದು ಧರ್ಮ ಇನ್ನೊಬ್ಬನಿಗೆ ದೊಡ್ಡದು. ಧರ್ಮದ ಅಮಲಿನಲ್ಲಿ ಬರಬೇಡ, ಧರ್ಮಾಂಧತೆಯಿಂದ ಬರಬೇಡ ಅನ್ನೋದು. ಆದರೆ ಇವತ್ತು ಧರ್ಮಾಂಧತೆಯನ್ನು ತಲೆಗೆ ತುಂಬಲಾಗ್ತಾ ಇದೆ. ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಒಂದು ಗಲಭೆ ಆಯಿತು, ನೋಡಿರ್ಬೋದು ನೀವು. 4 ಜನ ಯುವಕರು ಗುಂಡೇಟಿನಿಂದ ಸತ್ರು ಆ ಗಲಭೆಯಲ್ಲಿ. ಪ್ರವಾದಿಯ ಅವಹೇಳನ ಮಾಡಲಾಯಿತು, ತಪ್ಪು. ಯಾವುದೇ ಧರ್ಮದ ಅವಹೇಳನ ತಪ್ಪು. ಆ ಬಗ್ಗೆ ಚರ್ಚೆ ಮಾಡ್ತಾ ಕೆಲವು ಜನ ಹೇಳಿದರು ಪ್ರವಾದಿ ಅವಹೇಳನ ಮಾಡಿದವರಿಗೆ ಗಲ್ಲು ಶಿಕ್ಷೆ ಕೊಡಬೇಕಾಗಿತ್ತು ಅಂದರು. ಸರಿ ಇದೆ, ಕೊಡಲೇಬೇಕು. ಅದು ಯಾರೋ ದುಃಖದಲ್ಲಿದ್ದಾಗ ಹೇಳ್ತಾರೆ. ಮೊನ್ನೆ ತಾನೇ ಬೆಳ್ತಂಗಡಿಯಲ್ಲಿ ಒಬ್ಬ ತಂದೆಯನ್ನು ಕೊಂದಿದ್ದ, ಅವನ ತಾಯಿನೇ ಹೇಳ್ತಿದ್ರು ಹಿಂಬೆಗೆ ಗಲ್ಲು ಮಾಡಲಿ ಅಂತ ನೋವಿನಿಂದ ಹೇಳ್ತಾರೆ. ಇದನ್ನು ಉದ್ರೇಕ ಮಾಡುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡ್ತು. ಅಜಿತ್ ಹನುಮಕ್ಕನಂತವರದ್ದು ಪೇಡ್ ಮೀಡಿಯಾದವನು, ಸೇಲಾದ ಮಾಧ್ಯಮದವನು ಕೂತು ಹೇಳ್ತಾನೆ ಹಂಗೆ ಹೇಳುವವರು ಸೌದಿ ಅರೇಬಿಯಾಕ್ಕೋ ಪಾಕಿಸ್ತಾನಕ್ಕೋ ಅಫ್ಘಾನಿಸ್ತಾನಕ್ಕೋ ಹೋಗಿ ಅಂತ. ಇದು ನನ್ನ ಭಾರತವಲ್ಲ ಅಂತ. ಸರಿ, ಹಾಗೆ ಹೇಳೋದು ನಿನ್ನ ಭಾರತವಲ್ವಾದ್ರೆ ಪ್ರವಾದಿ ಅವಹೇಳನ ಮಾಡೋದಾಗ್ಲಿ, ರಾಮ ಈಶ್ವರ ಭಗವಂತ ಯೇಸುನ ಅವಹೇಳನ ಮಾಡೋದು ಸಹ ನಮ್ಮ ಭಾರತವಲ್ಲ. ನನ್ನ ಭಾರತ ಎಲ್ಲರನ್ನೂ ಸೌಹಾರ್ದಯುತದಿಂದ ಕಾಡುವಂಥ ಭಾರತ. ಈ ಭಾರತವನ್ನು ಕಟ್ಟಬೇಕಾಗಿದೆ. ನೀವು ದಾರಿ ತಪ್ಪಿಸಿ ಉದ್ರೇಕ ಮಾಡ್ತೀರಿ ಜನಗಳು ಬೀದಿಗಿಳಿತಾರೆ. ಇಲ್ಲೂ ಅದೇ ಆಯಿತು. ಪ್ರವಾದಿ ಅವಹೇಳನವನ್ನು ತೋರಿಸಿ ಬೀದಿಗಿಳಿಸಿದ್ರು ಜನಗಳನ್ನ. ಜನ ಬಂದರು, ಕಂಪ್ಲೇಂಟ್ ಕೊಟ್ಟಿದ್ರೆ ಸಿಲ್ಲಿ, ಅಲ್ಲಿ ಮುಗಿತಾಯಿತು ಕೇಸು. ಅರೆಸ್ಟ್ ಆಗಿ ಆಗ್ತಾನೆ. ಕಾನೂನು ದುರ್ಬಲ ಆಗಿಲ್ಲ, ಕಾನೂನನ್ನ ಜಾರಿ ಮಾಡೋರು ದುರ್ಬಲರಾಗಿದ್ದಾರೆ ಹೊರತು ಕಾನೂನು ದುರ್ಬಲ ಅಲ್ಲ. ಇವತ್ತು ಕಾನೂನನ್ನ ಜಾರಿ ಮಾಡೋರ ಕೈಗಳನ್ನ ಕಟ್ಟಲಾಗಿದೆ. ಮೋದಿ ಸರ್ಕಾರ ಬಂದ ನಂತರ ನ್ಯಾಯಾಂಗ, ಕಾರ್ಯಾಂಗ, ಮಾಧ್ಯಮ ರಂಗ ಸ್ವಲ್ಪ ಅವರ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಆದರೆ ಇದು ಶಾಶ್ವತ ಅಲ್ಲ. ಎಂತೆಂಥ ಸರ್ವಾಧಿಕಾರಿಗಳು ಮಣ್ಣು ಮುಕ್ಕಿದ ಇತಿಹಾಸ ಇದೆ. ಇದೇ ರೀತಿಯ ಸರ್ವಾಧಿಕಾರ ಇಂದಿರಾ ಗಾಂಧಿ ಕಾಲದಲ್ಲೂ ಇತ್ತು. ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ರು ಇಂದಿರಾ ಗಾಂಧಿ. ಕೊನೆಗೆ ಇಂದಿರಾ ಕಾಲವೂ ಮುಗಿಯಿತು.
ಇನ್ನು ಏನು ಈ ಕಾಲವು ಜಾಸ್ತಿ ದಿನ ಉಳಿಯಲ್ಲ, ಜನ ಇದನ್ನೂ ಬದಲಾಯಿಸ್ತಾರೆ. ಆದರೆ ಇವರ ಉದ್ರೇಕಕಾರಿ ಘೋಷಣೆಗಳಿಗೆ ಹೋಗಿ ಜನ ಗಲಾಟೆ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟರು. ಪ್ರವಾದಿ ಒಪ್ಪುವಂಥ ಕೆಲಸ ಅನ್ನೋದು? ಪ್ರವಾದಿಯ ಕಾಲದಲ್ಲಿ ಪ್ರವಾದಿಯ ಮೇಲೆ ಅವಹೇಳನ ಆಗಿಲ್ವಾ? ಪ್ರವಾದಿ ಬದುಕಿದ್ದಾಗ ಪ್ರವಾದಿಗೆ ಒಂದು ಮಹಿಳೆ ಡೈಲಿ ಉಗೀತಾ ಇದ್ರಂತೆ. ಒಂದು ದಿನ ಅವ್ರು ಹೋಗ್ಬೇಕಾದ್ರೆ ಉಗಿಯೋದಿಲ್ಲ ಅವಳು. ಪ್ರವಾದಿ ಅವಳು ಮನೆ ಒಳಗಡೆ ಹೋಗಿ ಕೇಳ್ತಾರಂತೆ, ನೀನು ಯಾಕೆ ಇವತ್ತು ಉಗ್ದಿಲ್ಲ? ನನಗೆ ಹುಷಾರಿಲ್ಲ, ನೀವ್ಯಾಕೆ ಬಂದ್ರಿ? ನಾನು ನಿನ್ನನ್ನು ನೋಡಕ್ಕೆ ಬಂದೆ, ನೀನು ಡೈಲಿ ಉಗಿತಾ ಇದ್ದೆ, ನನಗೆ ಇವತ್ತು ನೀನು ಉಗಿಲಿಲ್ಲ, ನೀನು ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಬಂದು ನೋಡಿದೆ ಅಂತ. ಇದು ಪ್ರವಾದಿ. ಈ ಪ್ರವಾದಿಯ ಬಗ್ಗೆ ತಿಳಿಸ್ಬೇಕಾಗಿದೆ. ಇವತ್ತು ಮಸೀದಿಗೆ ಒಂದು ಸ್ವಲ್ಪ ಏನೋ ಯಾರೋ ಕಿಡಿಗೇಡಿಗಳು ಮಾಡುವಂಥ ಕೆಲಸಗಳು, ಹಂದಿ ತಲೆ ತಂದುಬಿಟ್ಟು ಮಸೀದಿಗೆ ಹಾಕುವಂಥದ್ದು, ಹಸಿರು ಧ್ವಜ ತಗೊಂಡೋಗಿ ಮನೆ ಶೃಂಗೇರಿಯಲ್ಲಿ ಮಾಡಿದ್ದಾರೆ. ಯಾವುದೋ ಒಂದು ಧ್ವಜವನ್ನು ತಗೊಂಡೋಗಿ ನಮ್ಮ ಅಲ್ಲಿ ಶಾರದಾ ಶಂಕರಾಚಾರ್ಯರ ಪೀಠದ ಮೇಲೆ ಹಾಕಿದ್ರು. ಗಲಭೆ ಮಾಡುವಂಥ ದುಷ್ಕರ್ಮಿಗಳಿದ್ದಾರೆ, ನಾವು ಅರ್ಥ ಮಾಡ್ಕೋಬೇಕು. ಪ್ರವಾದಿ ಕಾಲದಲ್ಲೂ ಇದಿತ್ತು. ಯಾರೋ ಬಂದು ಮಸೀದಿಯಲ್ಲಿ ಶೌಚಾಲಯ ಮಾಡಿ ಗಲೀಜು ಮಾಡಿ ಹೋಗ್ತಾನೆ, ಶೌಚ ಮಾಡಿ ಹೋಗ್ತಾನೆ. ಜನ ಉದ್ರೇಕ. ಪ್ರವಾದಿ ಬರ್ತಾರೆ, ಪ್ರವಾದಿ ಬಂದಾಗ ನೋಡ್ತಾರೆ ಜನ ಎಲ್ಲ ಭಾರಿ ಜೋರಲ್ಲೇ ಇದ್ದಾರೆ. ಪ್ರವಾದಿ ಹೇಳ್ತಾರಂತ ಒಂದು ಬಕೆಟ್ ನೀರು ತನ್ನಿ ಅಂತ, ತುಳಿಸ್ಬಿಟ್ಟು ತೆಗೆದುಬಿಟ್ಟು ಹೊರಗಡೆ ಹಾಕ್ತಾರಂತೆ, ನಮಾಜಿ ಮಾಡಿ ಅಂತಾರಂತೆ. ಇದು ಪ್ರವಾದಿ. ಈ ಪ್ರವಾದಿಯ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ. ಧರ್ಮಗ್ರಂಥಗಳನ್ನು ತೀರ್ಚಿ ಉದ್ರೇಕ ಮಾಡಿದರೆ ಮೊನ್ನೆ ಬೆಂಗಳೂರಲ್ಲಿ ಏನಾಯಿತು? 4 ಜನ ಸತ್ರು. ಯಾರು? ಉದ್ರೇಕ ಮಾಡಿದವ್ರು ಸತ್ರ ಇಲ್ಲ, ರಾಜಕಾರಣಿಗಳ ಮಕ್ಕಳು ಸತ್ರ ಇಲ್ಲ, ಶ್ರೀಮಂತರ ಮಕ್ಕಳು ಸತ್ರ ಇಲ್ಲ. 400 ಜನರ ಮೇಲೆ ಕೇಸ್ ಆಯಿತು. ರಾಜಕಾರಣಿ ಮಕ್ಕಳ ಮೇಲೆ ಆಯ್ತಾ? ಇಲ್ಲ. ಶ್ರೀಮಂತರ ಮಕ್ಕಳ ಮೇಲೆ ಆಯ್ತಾ? ಇಲ್ಲ. ಮತ್ತೆ ಜನಸಾಮಾನ್ಯರ ಮಕ್ಕಳು ಗಲಾಟೆ ಮಾಡೋದಕ್ಕೆ ಜನಸಾಮಾನ್ಯರ ಬೇಕು, ಚುನಾವಣೆ ಗೆಲ್ಲೋದಕ್ಕೆ ನೀವು ಧರ್ಮವನ್ನು ಎತ್ತು ಕಟ್ಟಿ ಗಲಾಟೆ ಮಾಡಿಸ್ತೀರಿ. ಅಲ್ಲಿ 400 ಜನ ಏನು ಕೇಸ್ ಬಿದ್ದಿದೆ, ಒಂದು 3-4 ವರ್ಷ ಹೊರಗಡೆ ಬರಲ್ಲ ಅವರು. ಅಂತಹ ಸೆಕ್ಷನ್ಗಳು. 4 ಜನ ಸತ್ತವರು, 2 ಕೂಲಿ ಕಾರ್ಮಿಕರು ದಿನಗೂಲಿ, ಅವತ್ತು ದುಡ್ದು ಮನೆಗೆ ಅನ್ನ ಹಾಕಬೇಕು. 2 ಆಟೋ ಡ್ರೈವರ್ಗಳು, ಅವ್ರ ಮನೆಯಲ್ಲಿ ಅವ್ರು ದುಡಿಯೋದಿದ್ರೆ ತಿನ್ನಲಿಕ್ಕೆ ಅನ್ನ ಇಲ್ಲ. ಇಂಥವ್ರು ಸತ್ತಿತ್ತು. ಅದು ಒಂದು ಹಿರಿಯರು ಪೂರ್ವಿಕರು ಹೇಳ್ತಾರೆ, ಈ ಕೋಮು ಗಲಭೆಗಳಾಗಲಿ ದಂಗೆಗಳಾಗಲಿ ಶ್ರೀಮಂತರ ಮೆದುಳಿನಿಂದ, ರಾಜಕಾರಣಿಗಳ ಮೆದುಳಿನಿಂದ ಹುಟ್ಟಿ ಬಡವರ ಕೊಲೆಯ ಮೂಲಕ ಅಂತ್ಯವಾಗುತ್ತೆ ಅಂತ. ಅಲ್ಲೂ ಆಗಿದ್ದದೆ. ಮಾಡಿದವನು, ಪ್ರವಾದಿ ನಿಂದನೆ ಮಾಡಿದವನು ಒಂದು ರಾಜಕಾರಣಿಯ ಅಳಿಮಯ ಶ್ರೀಮಂತ. ಸತ್ತಿದ್ದು ಯಾರೋ ಪಾಪದವರು. ಇವರು ಮಾಡುವಂಥ ಗಲಭೆಗಳು ಯಾರೋ ಪಾಪದವರ ಬಲಿಪಶುಗಳಾಗ್ತವೆ. ಹಾಗಾಗಿ ಕೋಮುವಾದಿಗಳ ದಾಳಕ್ಕೆ ಸಿಗದಂತೆ ನೋಡ್ಕೋಬೇಕು. ಯುವಜನ ಅರ್ಥ ಮಾಡ್ಕೋಬೇಕು. ನಮಗೆ ಬೇಕಾದಷ್ಟು ವಿಷಯಗಳಿದೆ ಮಾತಾಡಲಿಕ್ಕೆ. ನಾವು ಅಮಾಯಕರ ಪರ ಹೋರಾಟ ಮಾಡಬೇಕು. ನಮ್ಮೂರಲ್ಲೇ ಇದ್ದಾರೆ ಬೀಡಿ ಕಾರ್ಮಿಕರು. ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ 5 ಗಂಟೆಗೆ ಎದ್ದು ಬೀಡಿ ಕಟ್ಟಲಿಕ್ಕೆ ಕೂರುವಂಥ ತಾಯಿ ರಾತ್ರಿ ಇಡೀ ಬೀಡಿ ಕಟ್ಟಿದ್ರು ಆಕೆಗೆ ಹೊಟ್ಟೆ ತುಂಬಲ್ಲ. ಯಾಕೆ ತುಂಬಲ್ಲ? ಸಂಬಳ ಕೊಡ್ತಾ ಇಲ್ಲ. ಮಾಲೀಕರ ಪರವಾಗಿ ಮಾತಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಕಾರ್ಮಿಕರ ಪರವಾಗಿ ಮಾತಾಡಲಿಕ್ಕೆ ಯಾರೂ ಇಲ್ಲ. ಇದೇ ಕೆಂಪು ಬಾವುಟದವ್ರು ಬರಬೇಕು, CITನವ್ರು ಬರಬೇಕು. ಬಂದ ತಕ್ಷಣ ಅಲ್ಲಿ ಹೇಳಲಿಕ್ಕಾಯ್ತು. ಸ್ಟೇಟ್ ಬ್ಯಾಂಕ್ ಮತ್ತೆ ಇವರೆಂಥದ್ದು ಮರ, ಯಾವತ್ತು ನೋಡಿದ್ರು ಇವ್ರದ್ದು ಪ್ರತಿಭಟನೆ ಮುಗಿಯೋದೇ ಇಲ್ಲ, ಮುಗಿಯಲ್ಲ, ಹೊಟ್ಟೆ ತುಂಬುವವರೆಗೂ ಮುಗಿಯಲ್ಲ. ನೀವು ಹೇಳ್ತೀರಿ ಬೀಡಿಗಳ ದನಿಗಳು ಏನಿಲ್ಲ, ಎಲ್ಲ ಬರ್ಬಾದಾಗಿದ್ದಾರೆ ಅಂತ. ಯಾರು ಹೇಳಿದ್ದು ಬೀಡಿ ದನಿಗಳು ಬರ್ಬಾದಾಗಿದ್ದಾರೆ ಅಂತ? ಇವತ್ತು ಹೋಗಿ ನೋಡಿ ಪ್ರಕಾಶ್ ಬೀಡಿ ಅವರ ಆಸ್ತಿ ಎಷ್ಟಿದೆ ಅಂತ ನೋಡಿ, ಭಾರತ್ ಬೀಡಿ ಅವರ ಆಸ್ತಿ ಎಷ್ಟಿದೆ ನೋಡಿ, ಭಾರತ್ ಮಾಲೆ ಅವ್ರದ್ದು, ಭಾರತ್ ಬಿಗ್ ಬಜಾರ್ ಯಾರ್ದು, ಭಾರತ್ ಕಾರ್ ಶೋರೂಮ್ ಯಾರ್ದು, ಭಾರತ್ ಬೀಡಿ ಅವ್ರು ತಾನೆ. ಬೀಡಿಯಲ್ಲಿ ಲಾಭ ಇಲ್ಲದಿದ್ರೆ ನೀವು ಯಾಕೆ ಅಷ್ಟು ಆಸ್ತಿ ಮಾಡ್ಕೊಂಡ್ರಿ? KC ರೋಡ್ನಲ್ಲಿ ಒಂದು ಚಿಕ್ಕ ಬೀಡಿ ಇದೆ. ಆ ಬೀಡಿಯ ಹೆಸರೇ ಜನಗಳಿಗೆ ಗೊತ್ತಿಲ್ಲ. ಅವರು ₹1 ಬೆಳೆ ಮಾಡ್ತಾರೆ. ಏನು ದುಡ್ಡಿಲ್ಲದೆ ಏನೂ ಅಲ್ಲ. ಕಾರ್ಮಿಕರು ಖಾಲಿ ಇವರಿಗೆ ಜೀತದಾಳುಗಳಾಗಿರಬೇಕು ಹೊರತು ಇವರ ಮೇಲೆ ಸವಾರಿ ಮಾಡೋದು, ಇವರಿಂದ ನ್ಯಾಯ ಕೇಳೋದು ಇವರು ಬಯಸೋದಿಲ್ಲ. ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಈ ರೀತಿಯ ಧೋರಣೆಗಳಿಗೆ ಎಡಪಂಥೀಯ ಸಿದ್ಧಾಂತ ಒಪ್ಪೋದೇ ಇಲ್ಲ. ನಾವು ಪ್ರಶ್ನೆ ಮಾಡ್ತೇವೆ. ನೀವು ಈಗ ನಾವು ನೋಡಿರ್ಬೋದು, ಚುನಾವಣೆ ಬಂತು, ಹತ್ತತ್ರ ಗ್ರಾಮ ಪಂಚಾಯಿತಿ ಚುನಾವಣೆ ಬಂತು, ಇನ್ನು ಸ್ವಲ್ಪ ಶುರು ಆಗುತ್ತೆ. ರಾಜಕಾರಣಿಗಳ ಓಡಾಟ ಜಾಸ್ತಿ ಆಗುತ್ತೆ. ಬರ್ತಾರೆ, ಇಲ್ಲಿ ತನಕ ಬರ್ತಿದ್ದವರು ಆಗ ಬರ್ತಾರೆ, ಚುನಾವಣೆಗೆ ಬರ್ತಾರೆ. ಬಂದು ಒಂದು ₹2,000 ಕೊಟ್ಟು ಅಲ್ಲಿಗೆ ಮುಗೀತು. ಮತ್ತಿನ್ನು 5 ವರ್ಷ ಆ ಭಾಗಕ್ಕಿಲ್ಲ. ಸಮಸ್ಯೆ ಪರಿಹಾರ ಆಗುತ್ತೆ ಅವನು ₹2,000 ಇಲ್ಲ. ಈ ರೀತಿಯ ಸಮಸ್ಯೆಗಳು ಮೊನ್ನೆ ಲಾಕ್ಡೌನಲ್ಲಿ ಕಿಟ್ ಕೊಟ್ಟರು, ಸಮಸ್ಯೆ ಪರಿಹಾರ ಆಯ್ತಾ? ಇಲ್ಲ. ಬ್ರೆಜಿಲ್ನ ಒಬ್ಬರು ಫಾದರು ಮಹಾಯುದ್ಧದ ಸಮಯದಲ್ಲಿ, 2ನೇ ಮಹಾಯುದ್ಧದ ಸಮಯದಲ್ಲಿ ಇದೇ ರೀತಿ ಜನಗಳಿಗೆ ತಗೊಂಡೋಗಿ, ಹೊಟ್ಟೆ ಹಸ್ತಿರೋ ಜನಗಳಿಗೆ ತಗೊಂಡೋಗಿ ಕಿಟ್ ಕೊಟ್ರಂತೆ. ಎಲ್ಲ ಬಾರಿ ಖುಷಿಯಲ್ಲಿ ಹೇಳಿದ್ರಂತೆ, ಫಾದರ್ ನೀವು ದೇವದೂತರು, ನೀವು ಸಂತರು ಅಂದ್ರಂತೆ. ಸ್ವಲ್ಪ ಜನ ಹೇಳಿದ್ರಂತೆ ನೀವು ಮಹಾನ್ ಪುರುಷರು ಅಂತ. ಫಾದರ್ ಹೇಳಿದ್ರಂತೆ ಇದನ್ನ ತಿನ್ನಿ, ಆದರೆ ನೀವೆಲ್ಲ ದುಡಿತಾ ಇದ್ದೀರಿ ತಾನೆ, ನಿಮಗೆ ಯಾಕೆ ಹೊಟ್ಟೆ ತುಂಬ ಅನ್ನ ಸಿಗ್ತಾ ಇಲ್ಲ? ನಿಮಗೆ ಯಾಕೆ ನಿಮ್ಮ ಮಕ್ಕಳನ್ನ ಶಾಲೆ ಕಳ್ಸೋಕ್ಕಾಗ್ತಿಲ್ಲ? ಹಾಗಾದರೆ ನೀವು ದುಡಿಮೆಗೆ ಏನು ಕೆಲಸ ಮಾಡ್ತಿದ್ದೀರಿ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಆಯಿತು ಅಂತ. ಆಗ ಹೇಳಿದ್ರಂತೆ, ಓಹೋ ಇವನು ಕಮ್ಯುನಿಸ್ಟ್ ಇವನು ಅಂತ. ಹೌದು, ಅದೇ ಕಮ್ಯುನಿಸ್ಟ್, ಅದೇ ಎಡಪಂಥೀಯರು, ಅವರೇ ಕಮ್ಯುನಿಸ್ಟ್. ದುಡಿಬೇಕು. ಅಮಿತಾಕ ದುಡಿತಾ ಇದ್ರೆ ಅಮಿತಾಕನ ದುಡಿಮೆಯಲ್ಲಿ ಅವರ ಕುಟುಂಬ ಸಾಗಬೇಕು, ಅವ್ರ ಮಕ್ಕಳು ಓದಬೇಕು.
ಅವರ ದುಡಿಮೆಯಲ್ಲಿ ಅವರ ಹೊಟ್ಟೆ ತುಂಬಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದೆಂಥ ದುಡಿಮೆ? ಆ ದುಡಿಮೆಯ ವಿರುದ್ಧವೇ ಹೋರಾಟ. ಶ್ರೀಮಂತರು ಮಾತ್ರ ದುಡ್ಡು ಮಾಡಿ ಬಡವರನ್ನು ಹೊಟ್ಟೆ ಹಸಿವಿನಿಂದ ಮಲಗುವಂಥ ದುಡಿಮೆಯ ವಿರುದ್ಧವೇ ನಮ್ಮ ಹೋರಾಟ. ಬಡವನ ಹೊಟ್ಟೆ ತುಂಬಬೇಕು, ಶ್ರೀಮಂತರು ತಿನ್ನಬೇಕು, ಈ ರೀತಿಯ ಹೋರಾಟ ಮಾಡ್ತಾ ಇದ್ದೇವೆ. ನೀವು ಕೋವಿಡ್ ಮರೆಯಲ್ಲಿ ಬೇಕಾದಷ್ಟು ಕಾನೂನುಗಳನ್ನ ಜಾರಿ ಮಾಡಿದ್ರಿ. 8 ಗಂಟೆ ದುಡಿತಾ ಇದ್ರು ಕಾರ್ಮಿಕರು, 10 ಗಂಟೆ ಮಾಡಿದ್ರಿ. ನಾವು ಪ್ರತಿಭಟನೆ ಮಾಡಿದ್ವಿ DC ಆಫೀಸ್ ಮುಂದೆ. ಆವತ್ತು ಲಾಕ್ಡೌನು, DC ಆಫೀಸ್ ಮುಂದೆ ಯಾರೂ ಇಲ್ಲ, ಜನ ನರಪಿಲ್ಲನೂ ಇಲ್ಲ. ನಾವು ಹೋದ್ವಿ. ನಿಮ್ಮ 8 ಗಂಟೆಯಿಂದ 10 ಗಂಟೆಯ ಏನು ಒಂದು ಪ್ರತಿ ಕೊಟ್ಟಿದ್ರಿ ನೀವು, ಆದೇಶದ ಪ್ರತಿ, ಅದಕ್ಕೆ ಬೆಂಕಿ ಕೊಟ್ವಿ. ಎಡಪಂಥೀಯ ಹೋರಾಟ ಇದೆಯಲ್ಲ, ಎಡಪಂಥೀಯ ಹೋರಾಟ ಯಾವತ್ತೂ ಶೋಷಿತರ ಪರವಾಗಿರುತ್ತೆ, ಶೋಷಣೆಗೆ ಒಳಗಾಗಿರುವವರ ಪರವಾಗಿಯೇ ಇರುತ್ತೆ. ಅದು ನಿಮ್ಮ ಲಾಕ್ಡೌನ್ ಇರಲಿ, ಇನ್ನೊಂದು ಕರ್ಫ್ಯೂ ಇರಲಿ, ಇನ್ನೊಂದಿರಲಿ, ನಾವು ಈ ಶೋಷಿತ ಸಮುದಾಯದ ಪರವಾಗಿ ಬೀದಿಗಿಳಿಯೋದಕ್ಕೆ ಹಿಂಜರಿಯೋದೇ ಇಲ್ಲ. ಅದನ್ನು ನೀವು ವಿಫಲಗೊಳಿಸಿರ್ಬೋದು. ಇವತ್ತು ನಾನೊಂದು ಹೇಳ್ತೇನೆ, ಕೇರಳದಲ್ಲಿ ಇವತ್ತು ನಮ್ಮ 2 ಸಂಗಾತಿಗಳನ್ನು ಈ ಕಾಂಗ್ರೆಸ್ ಗೂಂಡಾಗಳು ಕೊಲೆ ಮಾಡಿದ್ದಾರೆ. ಒಂದು ಹಕ್ ಮೊಹಮ್ಮದ್ ಅಂತ, ಒಂದು ಮಿಥಿಲಾಜ್ ಅನ್ನೋರನ್ನ ಕೇವಲ ಅನ್ಯಾಯದ ವಿರುದ್ಧ ಪ್ರತಿಭಟಿಸಬೇಕಾಗಿ ಕೊಲೆ ಮಾಡಿದ್ದಾರೆ. ಇಂಥವನ್ನ ಸುಮಾರು ಮಾಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲೂ ಎಡಪಂಥೀಯರ ಮೇಲೆ, DYFI ಸಂಗಾತಿಗಳ ಮೇಲೆ ದಾಳಿಗಳಾಗಿದೆ. ಆದರೆ ಈ ದಾಳಿಗಳಿಂದ ನೀವು ನಮ್ಮನ್ನು ಸೋಲಿಸಬಹುದು ಅಂತ ಏನಾದರೂ ನೀವು ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ. ನಾವು ಹುತಾತ್ಮರಿಗೆ ಸಾವಿಲ್ಲ ಅಂದ್ಕೊಂಡು ನಂಬ್ತಂದವರು. ನಮ್ಮ ಆದರ್ಶ ಭಗತ್ ಸಿಂಗ್ ಅಂತವರು, ಭಗತ್ ಸಿಂಗನ್ನು ಗಲ್ಲಿಗೆ ಹಾಕಬೇಕಾದ್ರೆ ಹೇಳಿದ್ರಂತೆ, ನಿನಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಕೇಳಿದ್ರಂತೆ. ಭಗತ್ ಸಿಂಗ್ ಹೇಳಿದ್ರಂತೆ, ಅದು ನನಗೆ ಉಯ್ಯಾಲೆಯಾಗಿ ಕಾಣ್ತಾ ಇದೆ. ಈ ವಂಶಸ್ಥರು ನಾವು, ಇವರನ್ನು ಆದರ್ಶವಾಗಿ ಇಟ್ಕೊಂಡು ಕೆಲಸ ಮಾಡುವಂಥವ್ರು. ಹಾಗಾಗಿ ನೀವು ಸರ್ಕಾರ ಈ ಬಗ್ಗೆ ಜಾಗೃತರಾಗಬೇಕು. ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಲೇಬೇಕು. ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಮಾತು ಹೇಳಿದರು, ಆಧಾರ್ ಕಾರ್ಡ್ ತೋರಿಸಿ ಯಾಣಪೋಯ, ಕಣಚೂರು, ನಿಟ್ಟೆ ಮತ್ತು ಫಾದರ್ ಮುಲ್ಲರು ಈ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಏನಿದೆ, AJ ಶೆಟ್ಟರ್ ಆಸ್ಪತ್ರೆ, ಇಲ್ಲಿ ಫ್ರೀಯಾಗಿ ಚಿಕಿತ್ಸೆ ಪಡೆಯಿರಿ ಅಂತ. ಕೇವಲ ಆಧಾರ್ ಕಾರ್ಡ್ ತೋರಿಸಿ ಚಿಕಿತ್ಸೆ ಪಡೆಯಿರಿ ಅಂತ. ಸಾಧ್ಯ ಇಲ್ಲಿ ತನಕ ಆಗಿಲ್ಲ. ಒಬ್ಬ ರೋಗಿ ಆಧಾರ್ ಕಾರ್ಡ್ ತೋರಿಸಿ ಚಿಕಿತ್ಸೆ ಪಡೆದೇ ಇಲ್ಲ. ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಆ ಮಾತನ್ನು ಮರ್ತಿರ್ಬೋದು, DYFI ಸಂಘಟನೆ ಮರ್ತಿಲ್ಲ. ನಾವು ಪದೇ ಪದೇ ಎಚ್ಚರಿಸ್ತಾ ಇದ್ದೇವೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ನೀವು ಹೇಳಿದ್ದೀರಿ ಆಧಾರ್ ಕಾರ್ಡ್ ತೋರಿಸಿ ಚಿಕಿತ್ಸೆ ಪಡೆಯಿರಿ ಅಂತ. ಆ ಮಾತಿಗೆ ಬದ್ಧರಾಗಿ, ಇಲ್ದಿದ್ರೆ ಇದೇ ಜನರ ಮುಂದೆ ಕ್ಷಮೆ ಕೇಳಿ. ತಪ್ಪಾಯಿತು, ನನ್ನ ಮಾತಿಗೆ ಬೆಲೆ ಇಲ್ಲ, ಸರ್ಕಾರಿ ಲಾಬಿಯ ಮುಂದೆ, ಖಾಸಗಿ ಆಸ್ಪತ್ರೆಯ ಲಾಬಿಯ ಮುಂದೆ ನನ್ನ ಮಾತುಗಳಿಗೆ ಬೆಲೆ ಇಲ್ಲ ಅಂತ ಕ್ಷಮೆ ಕೇಳಿ ಅಂತ ಒತ್ತಾಯ ಮಾಡ್ತೇವೆ. ಇಲ್ದಿದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ. ಸುಮ್ಮನೆ ಜನಗಳಿಗೆ ಗಿಮಿಕ್ ಮಾಡಬೇಡಿ. ಅವರ ಭಕ್ತರು ಅದೇ ರೀತಿ ಹೇಳ್ತಾರೆ, ಇನ್ನು ಹೆದರಬೇಕು ಅಂತಿಲ್ಲ, ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಚಿಕಿತ್ಸೆ ಅಂತ. ಆದರೆ ಇವೆಲ್ಲ ಸುಳ್ಳು, ಜನರನ್ನ ಮೋಸ ಮಾಡುವಂಥದ್ದು ಈ ಸರ್ಕಾರ ಮಾಡಿಕೊಂಡು ಬಂದಿದ್ದದೇ. ಈ ಸರ್ಕಾರ ಸುಮ್ಮನೆ ನೀವು ನೋಡಿರ್ಬೋದು, ಬೇಕಾದಷ್ಟು ಉದಾಹರಣೆಗಳು ಈ ಸರ್ಕಾರ ಬಂದ ಮೇಲೆ ಆಯಿತು. ಇಲ್ದಿರೋ ಇದಕ್ಕೆ ಔಷಧಿಯನ್ನು, ಗೋಮೂತ್ರವನ್ನು ಕೊರೋನಾಗೆ ಔಷಧಿ ಅಂದರು, ಕ್ಯಾನ್ಸರಿಗೆ ಗೋಮೂತ್ರ ಔಷಧಿ ಅಂದರು. ಮೆಡಿಕಲ್ ಸೈಂಟಿಸ್ಟ್ಗಳು ಉಗಿದ್ರು, ಸುಮ್ಮನೆ ಕೂರಿ ಇವೆಲ್ಲ ಹೇಳಬೇಡಿ ಅಂತ. ಈ ಸರ್ಕಾರದಲ್ಲಿ ಅದು ಆಯಿತು, ಸುಳ್ಳಿನ ಸರ್ಕಾರ. ಮೊನ್ನೆ ತಾನೇ ಒಂದು ಇತಿಹಾಸದಲ್ಲಿ ನಡೆದವಳು ಈ ಘಟನೆ ಈ ಸರ್ಕಾರದಲ್ಲಿ ನಡೆಯಿತು. ರೈತರು ಒಂದ್ಸತಿ ಪ್ರತಿಭಟನೆ ಮಾಡ್ತಾಯಿದ್ರು ಡೆಲ್ಲಿಲಿ. ಅವರು ಮಹಾರಾಷ್ಟ್ರಕ್ಕೆ ಬರಬೇಕಾಗಿತ್ತು, ರೈಲಲ್ಲಿ ಕೂತರು. ರೈಲು ಹೋಗಿದ್ದು ಸೀದಾ ಮಧ್ಯಪ್ರದೇಶಕ್ಕೆ. ಇಂಥ ಸರ್ಕಾರ ಇದು. ಈ ಸರ್ಕಾರ ರೈಲ್ವೆಯನ್ನೇ ದಿಕ್ಕು ತಪ್ಪಿಸುವಂಥ ಸರ್ಕಾರ, ಇನ್ನು ಜನಸಾಮಾನ್ಯರ ದಿಕ್ಕು ತಪ್ಪಿಸದೇ ಇರುತ್ತಾ? ಇಂಥ ಸರ್ಕಾರದ ವಿರುದ್ಧ DYFIನ ಹೋರಾಟ ನಿರಂತರವಾಗಿರ್ತವೆ. DYFI ಜಿಲ್ಲಾ ಉಪಾಧ್ಯಕ್ಷರು ರಫೀಕ್ ಹರೇಗಳ, DYFI ಉಳ್ಳಾಲ ವಲಯ ಸಮಿತಿಯ ಉಪಾಧ್ಯಕ್ಷರು ರಜಾಕ್ ಮೊಂಡೆಪದವ್, ಕೋಶಾಧಿಕಾರಿ ಅಶ್ರಫ್ ಹರೇಗಳ, ಕಾರ್ಮಿಕ ಮುಖಂಡರು ಇಬ್ರಾಹಿಂ ಮದಕ, ರಾಣಿಯಬ್ಬಕ್ಕ ಬಸ್ ನೌಕರರ ಸಂಘದ ಕಾರ್ಯದರ್ಶಿ ಶ್ರೀ ಜಗದೀಶ್ ದೇರಳಕಟ್ಟೆ, DYFI ಮುಡಿಪು ಘಟಕದ ಅಧ್ಯಕ್ಷರು ರಜಾಕ್ ಮುಡಿಪು, ದೇರಳಕಟ್ಟೆ ಘಟಕದ ಅಧ್ಯಕ್ಷರು ನವಾಜ್ ಉರುಮಣೆ, ಹಿರಿಯ ಮುಖಂಡರು ಹಮೀದ್ KH, ಹರೇಗಳ ಗ್ರಾಮ ಸಮಿತಿಯ ಅಧ್ಯಕ್ಷರು ನಿಜಾಮ್, DYFI ಪಾವೂರು ಘಟಕದ ಅಧ್ಯಕ್ಷರು ಆಸಿಫ್ ಪಾವೂರು, CPIM ಮುಖಂಡರು ಎವರೆಸ್ಟ್ ಕೊಟೆನ್ನ, ಉಮರಬ್ಬ ನ್ಯೂ ಪಡ್ಪು, ಸುಂದರ್ ಪೂಜಾರಿ, ಸತ್ತಾರ್ ಕೊಜಪಾಡಿ, ಹಮೀದ್ ಮಲಾರ್ ಇಂಚಿತ ಪ್ರಮುಖರು ಪ್ರತಿಭಟನಾ ಸಭೆದ ಮುತಾಲ್ ಕೇಳಿದ್ದಾರೆ. ನಿಯಂತ್ರಿಸಿರಿ, ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪಿಸಿರಿ. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ DYFIನ ಮಾಜಿ ರಾಜ್ಯಾಧ್ಯಕ್ಷರಾದ ಸುನೀಲ್ ಕುಮಾರ್ ಬಜಾಲ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆಯೇ DYFIನ ಉಳ್ಳಾಲ ವಲಯ ಅಧ್ಯಕ್ಷರಾದ ಅಶ್ರಫ್ KC ರೋಡು ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ.